ನಮ್ಮ ಟಿವಿ ನೋಡುತ್ತಿರುವಂತಹ ಪ್ರತಿಯೊಂದು ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ತೆ ಹೇಳ್ತಿದ್ದೀನಿ. ನಾನು ನಿಮ್ಮ ವಿಜೆ ನಮಿತಾ ಶೆಟ್ಟಿ. ಭಾರತದಲ್ಲಿ ಆರಂಭವಾದ ಸಾಂಪ್ರದಾಯಿಕ ದೈಹಿಕ ಮತ್ತು ಮಾನಸಿಕ ಆಚರಣೆಗಳ ಬೋಧನಾ ಶಾಖೆ ಯೋಗ. ಭಾರತವು ವಿಶ್ವಕ್ಕೆ ನೀಡಿದ ಅತಿ ಅಮೂಲ್ಯವಾದಂತಹ ಕೊಡುಗೆ ಯೋಗ. ದೇಹ ಹಾಗೂ ಮನಸ್ಸನ್ನು ಸಂಪರ್ಕಿಸುವ ಪ್ರಾಚೀನ ಕಲೆ ಯೋಗ. ಆಂತರಿಕ ಸೌಂದರ್ಯ ಹಾಗೂ ಬಾಹ್ಯ ಸೌಂದರ್ಯವನ್ನು ವೃದ್ಧಿಸುವ ಶಕ್ತಿ ಯೋಗ. ಯಾಕಾಗಿ ಇವತ್ತು ಯೋಗದ ಕುರಿತು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಈ ಸಂಭ್ರಮದ ಮೆರುಗನ್ನು ಮತ್ತಷ್ಟು ಹೆಚ್ಚಿಸಲು ಎನಪಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸ್ತಾ ಇದೆ. ಇದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಮೆರುಗನ್ನು ಮತ್ತಷ್ಟು ಹೆಚ್ಚಿಸಲು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಪುನೀತ್ ರಾಘವೇಂದ್ರ KR. ಇವರು ವೈದ್ಯಕೀಯ ಯೋಗ ಹಾಗೂ ಪ್ರಕೃತಿ ಚಿಕಿತ್ಸೆಯಲ್ಲಿ ಪದವಿಯನ್ನು ಪಡ್ಕೊಂಡಿದ್ದಾರೆ. ಹಾಗೆಯೇ ಸ್ನಾತಕೋತ್ತರ ಪದವಿಯನ್ನು ಯೋಗದಲ್ಲಿ ಪಡ್ಕೊಂಡಿದ್ದಾರೆ. ಈಗ PhDನೂ ಮಾಡ್ತಿದ್ದಾರೆ. ಹಾಗೆಯೇ ಎನಪಯ ಮೆಡಿಕಲ್ ಅಂದರೆ ನ್ಯಾಚುರೋಪತಿ ಆ್ಯಂಡ್ ಯೋಗಿಕ್ ಸೈನ್ಸ್ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ನ ಪ್ರಾಂಶುಪಾಲರು ಹೌದು. ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಬನ್ನಿ ಡಾಕ್ಟರ್. ನಮಸ್ತೆ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್. ಧನ್ಯವಾದ. ಮೊಟ್ಟ ಮೊದಲಾಗಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಹಾರ್ದಿಕ ಶುಭಾಶಯ. ನಿಮಗೂ ಕೂಡ. ಥ್ಯಾಂಕ್ ಯು ಡಾಕ್ಟರ್. ಫಸ್ಟಿಗೆ ಕೇಳಬೇಕು, ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಮಹತ್ವ ಏನು? ಯಾಕೆ ಇದನ್ನು ಜೂನ್ 21ಕ್ಕೆ ನಾವು ಆಚರಿಸಬೇಕು? ಒಳ್ಳೆ ವಿಷಯ ನಮ್ದು. ಯಾಕಂತ ಹೇಳಿದ್ರೆ ಎಷ್ಟೋ ಜನ ಈಗ ಜೂನ್ 21 ಬಂದ ತಕ್ಷಣವೇ ನಾವೆಲ್ಲರೂ ಅನ್ಕೊಳ್ಳಿ, ಓ ಯೋಗ ಡೇ ಬಂತು, ಯೋಗ ಡೇ ಬಂತು, ಯೋಗ ಡೇ ಬಂತು ಅಂತೇಳಿ. ಆದ್ರೆ ಎಷ್ಟೋ ಜನಕ್ಕೆ ಅದರ ಅರಿವು ಇರುವುದಿಲ್ಲ. 2015ರಿಂದ ಮೊದಲ ಬಾರಿ ಆರಂಭಿಸಿದ್ರು ಕೂಡ ಆವಾಗ ಒಂದಷ್ಟು ಹಳೆ ಸ್ಟೋರಿಗಳೆಲ್ಲ ಬರ್ತಾ ಇತ್ತು. ಹೇಗೆ ಅಂತ ಹೇಳಿದ್ರೆ ಒಂದಷ್ಟು ಯಾವುದೇ ಇದ್ರು ಕೂಡ ಶಿವ ಆರಂಭಿಸಿದ, ಪಾರ್ವತಿ ಹಾಗೆ ಹೀಗೆ ಅಂತೇಳಿ ಕನೆಕ್ಷನ್ ಎಲ್ಲ ಬರ್ತಾ ಇತ್ತು. ಆದ್ರೆ ನಿಜವಾದ ಮೂಲ ಆಶಯ ಏನು ಅಂತ ಹೇಳಿದ್ರೆ ಯೋಗ ಡೇಯದ್ದು ಜೂನ್ 21 ನಮ್ಮ ಪೂರ್ತಿ ವರ್ಷದಲ್ಲಿ ಸಾಕಷ್ಟು ದೀರ್ಘವಾಗಿರುವಂತಹ ದಿನ. ಸೂರ್ಯನ ಬೆಳಕು ಸಾಕಷ್ಟು ದೀರ್ಘ. ನಾವು ಇವತ್ತಿನ ದಿವಸದಲ್ಲಿ ಗಮನಿಸಿಕೊಂಡ್ರೆ ಬೆಳಗಿನ ಸೂರ್ಯೋದಯ 5:13 ಆಗಿದ್ರೆ ಸಾಯಂಕಾಲ ಸೂರ್ಯಾಸ್ತ ಅಂತ ಹೇಳುವಂತದ್ದು ಸುಮಾರು 6:45 ನಂತರ. ಸಾಮಾನ್ಯ ಒಂದು ದಿವಸದಲ್ಲಿ ನಮ್ಗೆ ಇವತ್ತು ಹಗಲು ಸಾಕಷ್ಟು ದೀರ್ಘ. ನಾಳೆಯಿಂದ ನಂತರ ನಾವು ಅದನ್ನ ದಕ್ಷಿಣಾಯನ ಆರಂಭ ಅಂತ ಕರಿತೇವೆ. ಇವತ್ತಿನವರೆಗೆ ನಾವು ಜನವರಿ 14ರಿಂದ ಮಕರ ಸಂಕ್ರಮಣದ ಏನು ಆರಂಭವಾಗ್ತದೆ ಅಲ್ಲಿಂದ ಇವತ್ತಿನವರೆಗೆ ನಾವಿವತ್ತು ಉತ್ತರಾಯಣದಲ್ಲಿದ್ದೆವು. ನಾಳೆಯಿಂದ ದಕ್ಷಿಣಾಯನ ಅಂದ್ರೆ ಸೂರ್ಯ ಪಥ ಬದಲಾವಣೆ ಮಾಡಿದ. ನಾಳೆಯಿಂದ ಏನಾಗ್ತದೆ, ಹಗಲು ಗಿಡ್ಡ ರಾತ್ರಿ ಉದ್ದ. ಇವತ್ತಿನವರೆಗೆ ಹಗಲು ಉದ್ದ ರಾತ್ರಿ ಗಿಡ್ಡ. ಹಾಗಾಗಿ ಯೋಗದ ಮೂಲ ಆಶಯ ಏನು ಅಂತ ಹೇಳಿದ್ರೆ ಜನರನ್ನ ಜಾಗೃತಗೊಳಿಸುವಂಥದ್ದು, ಆಕ್ಟಿವ್ ಆಗಿರುವಂತದ್ದು ಅಂತ ಹೇಳಿ. ಈಗ ಒಂದು ದಿವಸದಲ್ಲಿ ನಾವು ಸಾಮಾನ್ಯವಾಗಿ ಜಾಗೃತವಾಗಿರುವಂತದ್ದು ಯಾವತ್ತು? ಹಗಲು ಮಾತ್ರ. ರಾತ್ರಿಯನ್ನು ನಿದ್ದೆ ಅಂತ ಹೇಳಿ ಫಿಕ್ಸೆಡ್ ಅದು ಅಲ್ವಾ. ಸೊ ಅದಕ್ಕೆ ಯಾವಾಗ ಸೂರ್ಯನ ಬೆಳಕು ಜಾಸ್ತಿ ಇರ್ತದೋ ಆವಾಗ ನಾವು ಅಷ್ಟು ಜಾಗೃತವಾಗಿರ್ತೇವೆ. ಹಾಗಾಗಿ ಈ ಜೂನ್ 21ರಂದು ನಾವು ಜಾಸ್ತಿ ಜಾಗೃತವಾಗಿರ್ತೇವೆ ಅಂತ ಹೇಳೋದಕ್ಕೋಸ್ಕರ ಜೂನ್ 21ನ್ನು ನಾವು ವಿಶ್ವ ಯೋಗ ದಿನಾಚರಣೆ ಅಂತೇಳಿ ನಾವು ತೆಗೆದುಕೊಂಡಿದ್ದೇವೆ. ಇದಂತೂ ನಂಗಂತೂ ಗೊತ್ತಿರ್ಲಿಲ್ಲ ಡಾಕ್ಟರ್. ಬಿಕಾಸ್ ನಾನು ಅನ್ಕೊಂಡಿದ್ದೆ ಯಾವತ್ತಾದ್ರೂ ಒಂದಿನ ನಾವು ಆಚರಣೆ ಮಾಡ್ಬೇಕು, ಸೊ ಈ ದಿನ ಚೂಸ್ ಮಾಡ್ಕೊಂಡಿದ್ದೀವಿ. ಬಟ್ ಇದಕ್ಕೆ ಇಷ್ಟೊಂದು ಅರ್ಥ ಇದೆ ಅಂತ ನೀವು ಹೇಳಿದ ನಂತರನೇ ಗೊತ್ತಾಯ್ತು. ಅಂಡ್ ವೀಕ್ಷಕರಿಗೆ ಹೇಳ್ಬೇಕು, ನಿಮ್ಗೆ ಯೋಗದ ಕುರಿತು ಏನಾದ್ರೂ ಡೌಟ್ಸ್, ಏನಾದ್ರೂ ಒಂದು ಸಲಹೆ ಬೇಕಿದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕಾಲ್ ಮಾಡಬಹುದು. ಡಾಕ್ಟರ್ ಜೊತೆಗೆ ನೇರವಾಗಿ ಮಾತಾಡ್ಬೋದು ಅಂತ ಹೇಳ್ತಾ. ಡಾಕ್ಟರ್, ಈಗ ಯೋಗ ಅಂದ್ರೆ ಜನರಲ್ ಆಗಿ ನಮ್ಗೆಲ್ಲ ಗೊತ್ತು, ಬಟ್ ನಿಮ್ ಬಾಯಿಂದ ಅರ್ಥಪೂರ್ಣವಾಗಿ ಬಂದ್ರೆ ಅದಕ್ಕೊಂದು ಅರ್ಥ. ಸೊ ಆದ ಕಾರಣ ಕೇಳ್ತಾ ಇದ್ದೀನಿ, ಯೋಗ ಅಂದ್ರೆ ಏನು? ಭಾರಿ ಒಳ್ಳೆಯ ವಿಷಯ ನಮಗೆ. ಯಾಕೆಂತ ಹೇಳಿದ್ರೆ ನಮ್ಮಲ್ಲಿ ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೊಂದು ಯೋಗಾಭ್ಯಾಸ ಮಾಡುದು ಅಂತ ಹೇಳಿದ್ರೆ ಏನಿಲ್ಲ, ತಲೆ ಕೆಳಗೆ ಕಾಲ್ ಮೇಲೆ ಮಾಡುದು ಅಂತ ಹೇಳುವಂಥದ್ದು ಸರ್ವೇ ಸಾಮಾನ್ಯ. ಅದು ಒಂದು. ಎರಡನೇದು, ಯೋಗ ಅಂತ ಹೇಳಿದ್ರೆ ಅಂದ್ರೆ ಅವ ಸ್ವಾಮೀಜಿಯಾಗೆ, ಸನ್ಯಾಸಿಯಾಗೆ, ಸಂಸಾರ ಬಿಟ್ಟವ ಮಾತ್ರ ಯೋಗ ಅಂತ ಹೇಳುವಂಥದ್ದು ಒಂದು ಮಾತು. ಆದ್ರೆ ಮುಖ್ಯವಾಗಿ ನಾವು ಗಮನಿಸಿಕೊಳ್ಳುವಾಗ ಯೋಗ ಅಂತ ಮೂಲ ಅರ್ಥ ಅಂತ ಹೇಳುವಂಥದ್ದು ಸೇರಿಸುವಂಥದ್ದು. ಯುಜ್ಯತೆ ಅನೇನ ಇತಿ ಯೋಗ ಅಂತ. ಯುಜ್ ಯಾವುದನ್ನು ಸೇರಿಸ್ತೇವೆ ಅದಕ್ಕಷ್ಟೇ ಯೋಗ. ಈಗ ಒಂದು ರೀತಿಯಲ್ಲಿ ನಾವು ಹೇಳೋದಿದ್ರೆ ಈ ಯೋಗ ಅಂತ ಹೇಳುವಂಥದ್ದು ಬರೀ ಕೇವಲ ಆಸನ ಇದು ಮಾತ್ರ ಅಂತ ಅಲ್ಲ. ನಮ್ಮಲ್ಲಿ ಎಷ್ಟೊಂದ್ ಸಲ ಹೇಳ್ತೇವೆ ನೋಡಿ, ಅವನಿಗೆ ಮದುವೆ ಆಗ್ಲಿಲ್ಲ ಅಂತೇಳಿ ಮದುವೆ ಆಗೋ ಯೋಗ ಇಲ್ಲ ಅಂತೇಳಿ, ಓದ್ಲಿಲ್ಲ ಅಂತೇಳಿ ವಿದ್ಯೆ ಯೋಗ ಇಲ್ಲ ಅಂತೇಳಿ, ದುಡ್ಡಿಲ್ಲ ಅಂತೇಳಿ ಧನ ಯೋಗ ಇಲ್ಲ ಅಂತೇಳಿ. ಅವುಗಳು ಕೂಡ ಒಂದೊಂದು ರೀತಿಯಾದಂತ ಯೋಗಗಳು ಅಂತ ಹೇಳುವ ಹಾಗೆ ಇರುತ್ತೆ. ಆದ್ರೆ ಇಲ್ಲಿ ನಾವು ತೆಗೆದುಕೊಳ್ಳುವಂಥದ್ದು ಯೋಗ ಅಂದ್ರೆ ಸೇರಿಸುವಂತದ್ದು ಅಂತ. ಈಗ ಯಾವ್ದನ್ನು ಸೇರಿಸ್ತೇವೆ ನಾವು? ಮೊದಲು ದೇಹ ಹಾಗೂ ಮನಸ್ಸು. ಈಗ ಒಂದು ರೀತಿಯಲ್ಲಿ ನಾವು ಹೇಳ್ತೇವೆ ಆತ್ಮ ಮತ್ತು ಪರಮಾತ್ಮನಲ್ಲಿ ಸೇರುವಂತದ್ದು ಅಂತೇಳಿ. ಆದ್ರೆ ಆ ವಿಷಯವನ್ನು ಬಿಟ್ಟರೂ ಕೂಡ ನಾವು ಹೇಳುವಂತದ್ದು ಯೋಗ ಅಂತ ಹೇಳುವಂತದ್ದು
ದೇಹ ಹಾಗೂ ಮನಸ್ಸನ್ನು ಒಟ್ಟುಗೂಡಿಸುವಂಥದ್ದು. ಈಗ ದೇಹ ಮನಸ್ಸನ್ನು ಸೇರಿಸುವುದು ಅಂತ ಹೇಳಿದ್ರೆ ನಾವು ಮಕ್ಕಳನ್ನು ನೋಡ್ತೇವೆ ಅಥವಾ ನಾವು ಚಿಕ್ಕದಿರುವಾಗ ಓದ್ಲಿಕ್ಕೆ ಕೂರ್ತೇವೆ, ಓದುವಾಗ ಪುಸ್ತಕ ಹಿಡಿದು ಒಂದು ಕಥೆಯನ್ನು ಏನಾದ್ರೂ ಒಂದನ್ನು ಓದ್ತಾ 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 ಹೋಗ್ತೇವೆ. ಅಂದ್ರೆ ನಾವು ಅದರಲ್ಲಿ ಮಗ್ನರಾಗಿರ್ತೇವೆ. ದೈಹಿಕವಾಗಿ ನಾವು ಕೂತಿದ್ರು ಮನಸ್ಸು ಆ ಪುಸ್ತಕದಲ್ಲಿ ಮಗ್ನ ಆಯ್ತು ಅಂತೇಳಿ ಅರ್ಥ. ಆದ್ರೆ ಇವತ್ತಿನ ಸ್ಥಿತಿ ಬೇರೆ. ಅದೀಗ ಅದು ಒಂದಿಟ್ರು ಕೂಡ ಇಮಿಡಿಯೇಟ್ಲಿ ವಾಟ್ಸ್ಆಪ್ ಅಲ್ಲಿ ಅಂತ ಮೆಸೇಜ್ ಬಂತು ಅಂತೇಳಿ ಆಚೆ ಈಚೆ ನೋಡ್ತಾ ಇರುವಂತದ್ದು ಅಲ್ವೇ. ಅಂದ್ರೆ ಹೀಗೆ ಯೋಗದ ಮೂಲ ಅರ್ಥ ಸೇರಿಸುವಂತದ್ದು ದೇಹ ಹಾಗೂ ಮನಸ್ಸನ್ನ. ಈ ದೇಹ ಹಾಗೂ ಮನಸ್ಸನ್ನ ಸೇರಿಸಿಕೊಂಡ ನಂತರ ಆವಾಗ ಏನಾಗ್ತದೆ, ನಾವು ಅದರಲ್ಲಿ ಮುಳುಗಿ ಹೋಗಿರ್ತೇವೆ. ಈ ಮುಳುಗಿ ಹೋಗಿರುವಾಗ ಏನಾಗ್ತದೆ, ಹೊರಗಡೆ ಪ್ರಪಂಚದಲ್ಲಿ ಏನಾಗ್ತದೆ ಅಂತ ಹೇಳುವಂಥದ್ದು ಗೊತ್ತೇ ಆಗುದಿಲ್ಲ. ನಾವು ಒಂದು ವೇಳೆ ಒಂದು ಚಿತ್ರ ನೋಡ್ತಾ ಇರ್ಬೋದು, ಮೂವಿ ನೋಡ್ತಾ ಇರ್ಬೋದು, ಒಂದು ವಿಷಯದಲ್ಲಿ ಕೂತ್ಕೊಂಡಿರುವಾಗ ಅಕ್ಕಪಕ್ಕದಲ್ಲಿ ಬಂದು ಕರೆದ್ರೂ ನಮಗೆ ಗೊತ್ತಾಗುದಿಲ್ಲ. ಆ ಒಂದು ಸ್ಥಿತಿಯನ್ನ ನಾವೆಲ್ಲವನ್ನ ಕಳ್ಕೊಂಡ್ ಬಿಟ್ಟಿರ್ತೇವೆ. ಅಂತ ಸ್ಥಿತಿಯಲ್ಲಿ ನಮಗೇನ್ ಗೊತ್ತೇ ಇರೋದಿಲ್ಲ, ಅಲ್ಲಿ ಒಂದು ನೋವು ಇರುವುದಿಲ್ಲ, ಎಂಥದ್ದು ಬೇಜಾರು ಅಂತ ಹೇಳುವಂಥದ್ದು ಎಂಥದ್ದು ಇರುವುದೇ ಇಲ್ಲ. ಇದನ್ನ ಪಡಿಲಿಕ್ಕೆ ಬೇಕಾಗಿರುವಂತದ್ದು ಯೋಗ. ಈಗ ಯೋಗದ ಉಗಮ ನಾವು ಭಾರತದ ಮೂಲಕದಿಂದಲೇ ತೆಗೆದುಕೊಳ್ಳುವಂಥದ್ದು. ಸೊ ಅಲ್ಲಿ ಭಾರತದಲ್ಲಿ ಈ ಪರಿಸ್ಥಿತಿಯನ್ನು ಯಾಕೆ ತಂದ್ರು ಅಂತ ಹೇಳಿದ್ರೆ, ಎಲ್ಲರಿಗೂ ಸಮಸ್ಯೆ ಅಂತ ಹೇಳುವಂಥದ್ದು ಇದ್ದದ್ದೇ ಅಲ್ವಾ. ಹಾಗೆ ಅದು ಹೇಗೆ ಅಂತ ಹೇಳಿ ಬೈಕಲ್ಲಿ ಹೋಗ್ತಾ ಇದ್ರು ಕೂಡ ಅವನಿಗೆ ಟೆನ್ಷನ್, ಅಯ್ಯೋ ನನಗೆ ಒಂದು ಕಾರ್ ಇರ್ತಿದ್ರೆ ಕಾರಲ್ಲಿ ಹೋಗ್ತಿರ್ಬೋದಲ್ಲ ಅಂತ. ಆಡಿ ಕಾರ್ ಸಿಕ್ಕಿದ್ರು ಕೂಡ ಅವನ ಟೆನ್ಷನ್, ಒಂದು ಫ್ಲೈಟ್ ಇದ್ರೆ ನಾನು ಸ್ವಂತ ಫ್ಲೈಟ್ ಅಲ್ಲಿ ಹೋಗ್ಬೋದಿತ್ತು ಅಂತ ಹೇಳಿ. ಅಂದ್ರೆ ಈ ಕಷ್ಟ ಅಥವಾ ಒಂದು ಬೇಜಾರು, ಈ ದುಃಖ ಅನ್ನೋದು ಎಲ್ಲ ಪ್ರತಿಯೊಬ್ಬನಲ್ಲೂ ಅವನದ್ದೇ ಆದಂತಹ ಒಂದೊಂದು ರೀತಿಯಲ್ಲಿ ಇರುವಂತದ್ದು. ಈಗ ಹೇಗೆ ಅಂತ ಹೇಳಿ ಬಟ್ಟೆ ನಮಗೆ ಒಂದು 50% ಆಫ್ ಸಿಕ್ಕಿದ್ರು ಕೂಡ ಇನ್ನು 40% ಸಿಕ್ಕಿದ್ರು ಒಂದು ಒಳ್ಳೇದಿತ್ತು ಅಂತ ಹೇಳುವಂತ ಖುಷಿ ಅಲ್ವಾ. ಅತಿ ಆಸೆ ಅಂದ್ರೆ ಅದೊಂದು ಖುಷಿ ಬೇಕು ಅಂತ ಹೇಳುವಂತ. ಅಂದ್ರೆ ಈ ದುಃಖ ಎನ್ನುವಂಥದ್ದು ದುಃಖಂ ಸರ್ವತ್ರ ಏಕಿನಃ ಅಂತ, ಎಲ್ಲರಲ್ಲೂ ಒಂದೊಂದು ರೀತಿಯಾದಂಥ ದುಃಖ ಇದ್ದೇ ಇರುವಂಥದ್ದು. ಈ ದುಃಖವನ್ನ ದೂರ ಮಾಡ್ಲಿಕ್ಕೆ ತಂದಿರುವಂಥದ್ದು ಈ ಯೋಗ. ಈ ಯೋಗದಲ್ಲಿ ಆರಂಭದಲ್ಲಿ ತೆಗೆದುಕೊಳ್ಳುವಂಥದ್ದು ಯಮ, ನಿಯಮ, ಆಸನ, ಪ್ರಾಣಾಯಾಮ ಅಂತ. ಅಂದ್ರೆ ಯಮ ಅಂತ ಹೇಳಿದ್ರೆ ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಅಹಿಂಸಾ, ಸತ್ಯ, ಆಸ್ತೆಯಗಳನ್ನು ಅಭ್ಯಾಸ ಮಾಡುವಂಥದ್ದು, ಶೌಚ ಸಂತೋಷಗಳನ್ನು ಮಾಡುವಂಥದ್ದು, ಮನಸ್ಸಿನ ಶುದ್ಧ ಆಗಿರ್ಬೋದು, ದೈಹಿಕವಾಗಿ ಶುದ್ಧ ಆಗಿರ್ಬೋದು. ಈ ನಂತರ ಮಾಡುವಂಥದ್ದು ಪ್ರಾಣಾಯಾಮ, ಪ್ರಾಣಾಯಾಮದ ನಂತರ ಆಸನಗಳು. ಹಾಗೆ ನಾವು ಒಟ್ಟು ಅಷ್ಟಾಂಗವನ್ನ ಕರಿತೇವೆ ಅಲ್ಲಿ, 8 ಅಂಗಗಳನ್ನ. ಈ 8 ಅಂಗಗಳಲ್ಲಿ ನಾವು ಅಭ್ಯಾಸ ಮಾಡುವಂಥದ್ದು ಆಸನ ಮತ್ತು ಪ್ರಾಣಾಯಾಮ ಮಾತ್ರ. ಹಾಗಾಗಿ ನಾವು ಯಾವುದೇ ಒಬ್ಬ ವ್ಯಕ್ತಿ ನಾನು ಯೋಗವನ್ನ ಅಭ್ಯಾಸ ಮಾಡ್ತೇನೆ ಅಂತ ಹೇಳಿದ್ರೆ ತಪ್ಪಾಗ್ತದೆ ಅದು. ಯಾಕಂತ ಹೇಳಿದ್ರೆ ಬರೀ ಯೋಗಾಭ್ಯಾಸ ಅಂತ ಹೇಳಿದ್ರೆ ಅವನು ಸತ್ಯವನ್ನೇ ಹೇಳಿರ್ಬೇಕು, ಶೌಚತ್ವವನ್ನು ಅಭ್ಯಾಸ ಮಾಡಬೇಕು, ಬ್ರಹ್ಮಚರ್ಯವನ್ನ ಪಾಲಿಸಬೇಕು, ಸುಳ್ಳು ಹೇಳಬಾರ್ದು, ಇದೆಲ್ಲವನ್ನು ಸೇರಿಕೊಂಡು ಬರ್ತದೆ. ಹಾಗೆ ಅದೆಲ್ಲವನ್ನು 8 ಅಂಗಗಳನ್ನು ನಾವು ತೆಗೆದುಕೊಳ್ಳುವಂಥದ್ದು. ಹಾಗಾಗಿ ಈ ಆಸನವನ್ನು ಮಾತ್ರ ನಾವು ತೆಗೆದುಕೊಳ್ಳುವಾಗ ನಾವೇನ್ ಹೇಳ್ತೇವೆ, ನಾವು ಯೋಗಾಸನವನ್ನ ಅಭ್ಯಾಸ ಮಾಡ್ತೇವೆ ಅಂತ ಹೇಳಿ. ನಾನು ಯೋಗ ಮಾಡ್ತಿದ್ರೆ ಅಂತ ಹೇಳಕ್ಕಾಗಲ್ಲ, ಅದು ಕಂಪ್ಲೀಟ್ ತಪ್ಪಾಗ್ತದೆ. ಆಗ ನಾವು ಹೇಳೋದು ಹೇಗೆ ಅಂತ ಹೇಳಿದ್ರೆ, ನಾವು ಯೋಗಾಸನವನ್ನ ಅಭ್ಯಾಸ ಮಾಡ್ತೇವೆ, ಪ್ರಾಣಾಯಾಮವನ್ನ ಅಭ್ಯಾಸ ಮಾಡ್ತೇನೆ, ಯೋಗದ ಧ್ಯಾನವನ್ನ ಅಭ್ಯಾಸ ಮಾಡ್ತೇವೆ ಅಂತ ಹೇಳಿ. ಯಾಕಂದ್ರೆ ಯೋಗದ ಮೂಲ ಆಶಯ ಬಂದದ್ದು ಸಮಾಧಿ ಹೇಳುವಂತ ಒಂದು ಸ್ಥಿತಿ. ಸಮಾಧಿ ಅಂತ ಹೇಳಿದ್ರೆ ನಮ್ಮಲ್ಲೆಲ್ಲ ಜನಗೊಂದು ತಪ್ಪು ಕಲ್ಪನೆ ಅಂತ ಹೇಳಿ, ಸಮಾಧಿಸ್ತ ಅಂತ ಹೇಳಿ ಆ ಮನುಷ್ಯ ಸತ್ತೋದ ಅಂತ ಹೇಳಿ ಅರ್ಥ. ಸಮಾಧಿ ಅಂತ ಹೇಳುವಂಥದ್ದು ಅದಲ್ಲ. ಸಮಾಧಿಯನ್ನು ನಾನು ಮಕ್ಕಳ ಅಂತ ಹೇಳ್ತೇನೆ, ಸರಿಯಾಗಿ ನಿಮಗೆ ಸಮಾಧಿ ಅಂತ ಹೇಳಿ ಒಂದು ಅಭ್ಯಾಸ ಆಗಬೇಕು ಅಂತ ಹೇಳಿದ್ರೆ ತುಂಬಾ ಸುಲಭ. ಒಂದು ದಿವಸ ನಾ ಮಕ್ಕಳಿಗೆ ಹೇಳುದು, ಆದಿತ್ಯವಾರ ಮಧ್ಯಾಹ್ನ ಮೇಲೆ ಕಾಲೇಜಿಗೆ ರಜೆ ಇರ್ತದಲ್ಲ, ಚಂದ ಊಟ ಆದ ಮೇಲೆ 1-2 ಗ್ಲಾಸ್ ಒಳ್ಳೆ ಮಜ್ಜಿಗೆ, ಅದಕ್ಕೆ ಒಳ್ಳೆ ಸಕ್ಕರೆ ಹಾಕಿ ಚೆನ್ನಾಗಿ ಕರಡಿ ಕುಡಿರಿ. ಅದೊಂದು ಸ್ವಲ್ಪ ಅಮಲಾದಾಗ ಆಗ್ತದೆ. ಮಲಗಿದ ಮೇಲೆ ನೀವು ಎಲ್ಲಿದ್ದೀರಾ ಅಂತ ಹೇಳುವಂಥದ್ದು ಯಾರಿಗೂ ಗೊತ್ತಿಲ್ಲ. ಆ ಸ್ಥಿತಿಯನ್ನು ನಾವು ಸಮಾಧಿ ಅಂತ ಕರೆಯುವಂಥದ್ದು. ಯಾಕಂತ ಹೇಳಿದ್ರೆ ಯೋಗದಲ್ಲಿ ಕೂಡ ಆ ಸ್ಥಿತಿಯನ್ನು ನಾವು ಪಡಿಬೇಕು. ಆ ಸ್ಥಿತಿಯನ್ನು ಪಡಿದು ಅಂತ ಹೇಳಿದ್ರೆ ಎಂತದ್ದು, ಅಲ್ಲಿ ಮನೆಯ ಸಮಸ್ಯೆ ಇಲ್ಲ, ಶಾಲೆಗೆ ಹೋಗ್ಲಿಲ್ಲ ಅಂತ ಹೇಳುವಂಥದ್ದಿಲ್ಲ, ಓದ್ಲಿಲ್ಲ ಅಂತ ಹೇಳುವಂತಿಲ್ಲ, ಹಣದ ಸಮಸ್ಯೆ ಇಲ್ಲ, ಯಾವುದೇ ಸಮಸ್ಯೆ ಅಂತ ಹೇಳುವಂಥದ್ದು ಇರೋದಿಲ್ಲ. ಯಾರಿಗೆ ಬೇಡ ಅಷ್ಟು ಒಳ್ಳೆಯ ಸ್ಥಿತಿ ಅಲ್ವಾ. ಆ ಸ್ಥಿತಿಯನ್ನ ನಾವು ದೈಹಿಕವಾಗಿ ಪಡಿಲಿಕ್ಕೆ ಇರುವಂತದ್ದು ಈ ಯೋಗಾಭ್ಯಾಸ. ಈ ಯೋಗವನ್ನ ಆ ಸ್ಥಿತಿಗೆ ತಲುಪಲಿಕ್ಕೆ ಇರುವಂತದ್ದು ಆಸನ ಹಾಗೂ ಪ್ರಾಣಾಯಾಮಗಳು. ಸೊ ಈ ರೀತಿಯಾದಂತಹ ಅಭ್ಯಾಸಗಳು ಯೋಗದಲ್ಲಿ ಕೂಡಿಕೊಂಡು ಬರ್ತದೆ. ಡಾಕ್ಟರ್, ಈಗಾಗಲೇ ನೀವು ಮಾತಾಡಬೇಕಾದಷ್ಟು ಸಂಸ್ಕೃತ ಪದಗಳನ್ನ ಉಪಯೋಗಿಸಿದ್ರಿ, ಆದ ಕಾರಣ ಕೇಳ್ತಿದ್ದೀನಿ, ಯೋಗ ಹಾಗೂ ಸಂಸ್ಕೃತಕ್ಕೆ ಇರುವಂತಹ ಒಂದು ಸಂಬಂಧ ಏನು ಅಂತ ಹೇಳಿದ್ರೆ, ನೋಡಿ, ಯೋಗದ ಉಗಮ ಸಂಸ್ಕೃತದಿಂದಲೇ ಆಗಿರ್ತದೆ. ಅದು ಸಂಸ್ಕೃತವೇ ಯಾಕೆ ಉಗಮ ಅಂತ ಹೇಳಿದ್ರೆ, ಸಂಸ್ಕೃತ ಒಂದು ಪ್ರಾಚೀನ ಭಾಷೆ, ಆರಂಭದಲ್ಲಿ ಬಂದಿರುವಂತಹ ಭಾಷೆ ಸಂಸ್ಕೃತ. ಸೊ ಸಂಸ್ಕೃತದಲ್ಲೇ ಬೆಳವಣಿಗೆ ಆಗ್ತಾ ಬಂತು. ಹಾಗಾಗಿ ಸಂಸ್ಕೃತದ ಮೂಲಕವೇ ಅದು ಉಳ್ಕೊಂಡು ಬಿಡ್ತು ಅಷ್ಟೇ. ಹಾಗಿರ್ಬೇಕಾದ್ರೆ ಹೀಗಿದ್ದ ಕಾರಣ ಒಂದು ತಪ್ಪು ಭಾವನೆ ನಮ್ಮ ವೀಕ್ಷಕರಲ್ಲಾಗ್ಬಹುದು ಅಥವಾ ಸಮಾಜದಲ್ಲಾಗ್ಬಹುದು, ಯೋಗ ಅನ್ನೋದು ಹಿಂದೂಗಳಿಗೆ ಸೀಮಿತವಾಗಿ ಖಂಡಿತವಾಗಿ ಬರುವಂತದ್ದು. ಹೌದು, ಅದರ ಕುರಿತಾಗಿ ಏನ್ ಹೇಳ್ತೀರಾ? ಅದು ಖಂಡಿತವಾಗಿ ನಾನು ಒಪ್ಪಿಕೊಳ್ಳುವಂತ ಮಾತೆ. ಯಾಕಂತ ಹೇಳಿದ್ರೆ ಇದು ನಮ್ಮಲ್ಲಿ ಹೇಗೆ ಇದು ನಾವು ಸಂಸ್ಕೃತದಲ್ಲಿ ಉಂಟು ಅದರ ಅರ್ಥ ಅದು ಹಿಂದೂ ಅಂತೇಳಿ. ಈಗ ಆಯುರ್ವೇದವೂ ಸಂಸ್ಕೃತದಲ್ಲಿ ಉಂಟು
ಆದ್ರೆ ಆಯುರ್ವೇದ ಮೆಡಿಸಿನ್ ಅಂತ ಹೇಳುವಂಥದ್ದು ಅದು ಸರ್ವವ್ಯಾಪಿ ಎಲ್ಲರಿಗೂ. ಈಗ ಅದೇ ರೀತಿ ತಮಿಳಲ್ಲಿ ಸಿದ್ಧ ಮೆಡಿಸಿನ್ಸ್ ಉಂಟು. ಸಿದ್ಧದಲ್ಲಿ ಇರುವಂತಹ ಎಲ್ಲಾ ಅವರ ಇದು ಏನೊಂದು ಔಷಧೀಯ ಪದ್ಧತಿಗಳ ಬಗ್ಗೆ ವಿವರಣೆ ಆಗಿರ್ಬೋದು, ಇವುಗಳೆಲ್ಲವೂ ಇರುವಂತದ್ದು ತಮಿಳಿನಲ್ಲಿ. ಹಾಗಾದ ಕಾರಣ ಅದನ್ನು ನಾವು ಕೇವಲ ತಮಿಳರಿಗೆ ಸೀಮಿತ ಅಂತೇಳಿ ಕರೀಲಿಕ್ಕೆ ಆಗುದಿಲ್ಲ. ಆಯುಷ್ ನಲ್ಲಿ ಯುನಾನಿ ಎನ್ನುವಂತ ಒಂದು ಪದ್ಧತಿ ಇದೆ, ನಿಮಗೆ ಗೊತ್ತಿರ್ಬೋದು. ಯುನಾನಿಯಲ್ಲಿ ಅವರೆಲ್ಲವೂ ಹೇಳುವಂತದ್ದು ಅರೇಬಿಕ್ ಲ್ಯಾಂಗ್ವೇಜ್ ಅಲ್ಲಿ. ಹಾಗೆಂತೇಳಿ ಅದನ್ನ ಇಸ್ಲಾಮಿಕ್ ನವರಿಗೆ ಅಂತೇಳಿ ಸೀಮಿತ ಅಂತ ಹೇಳಿ ಹೇಳುವಂತದ್ದಲ್ಲ ಅಲ್ವೇ, ಅದು ಎಲ್ಲರಿಗೂ ಸೇರಿಕೊಂಡು ಬರುವಂತದ್ದು. ಈಗ ಈ ವಿಷಯ ಇನ್ನೊಂದು ವಿಷಯ ನಾನು ಗಮನಕ್ಕೆ ತರ್ತೇನೆ. ಸುಮಾರು 1400ನೇ ಶತಮಾನದಲ್ಲಿ ಅದು ಮಹಮ್ಮದ್ ಯೋಗಿ ಅಂತ ಒಬ್ರು ಬರ್ತಾರೆ. ತುಂಬಾ ವಿಶೇಷವಾದಂತಿದು. ಅವರು ಮಹಮ್ಮದ್ ಯೋಗಿ ಅಂತಂದ್ರೆ ಯಾಕೆಂತ ಹೇಳಿದ್ರೆ, ಅವರು ಯೋಗವನ್ನ ಅಭ್ಯಾಸ ಮಾಡ್ತಾ ಇರ್ತಾರೆ. ಅಭ್ಯಾಸವನ್ನು ಸಂಸ್ಕೃತದಲ್ಲಿಯೂ ಗುರುವಿನ ಮುಖೇನ ಅಭ್ಯಾಸ ಮಾಡ್ತಾ ಇರ್ತಾರೆ. ಅದ್ರ ಹೆಸರಲ್ಲಿ ಬದಲಾವಣೆ ಮಾಡ್ಲಿಲ್ಲ. ಆ ನಂತರ ಅವನ್ ಏನ್ ಮಾಡಿದ್ರು, ಅವರು ಅಲ್ಲಿಂದ 2ನೇ ಹಂತಕ್ಕೆ ಬಂದ್ರು. 2ನೇ ಹಂತಕ್ಕೆ ಅಂತ ಹೇಳಿದ್ರೆ ಅದನ್ನ ಅರೇಬಿಕ್ಗೆ ಟ್ರಾನ್ಸ್ಲೇಷನ್, ಸ್ವತಃ ಅವರೇ ಅಭ್ಯಾಸ. ಏಕೆಂತ ಹೇಳಿದ್ರೆ ನೋಡಿ, ಯೋಗಾಭ್ಯಾಸದಲ್ಲಿ ಹೇಳುವಂತದ್ದು ದೇವರನ್ನು ನಂಬಬೇಕು ಅಂತಷ್ಟೇ ಹೊರತು ಈತನೇ ದೇವರು ಇವರನ್ನು ನಂಬಿ ಅಂತ ಹೇಳಿಲ್ಲ. ನಾವ್ ಅದಕ್ಕೆ ಯೋಗದಲ್ಲಿ ಹೇಳಿರುವಂತದ್ದು ಒಂದು ಈಶ್ವರ ಅಂತ ಒಂದು ಪದ ಬರ್ತದೆ. ಈಶ್ವರ ಅಂತ ಹೇಳಿದ್ರೆ ಶಿವನೇ ಅಂತಲ್ಲ, ಅದು ಸುಪ್ರೀಂ ಮೋಸ್ಟ್ ಗಾಡ್. ಕ್ಲೇಶ ಕರ್ಮ ವಿಪಾಕಾಶ ಅಪರಾಮೃಷ್ಟ ಪುರುಷ ವಿಶೇಷ ಈಶ್ವರ ಅಂತ ನಾವು ಅವಶ್ಯ ಕರೆಯುವುದು. ಅಂದ್ರೆ ಈ ನಮ್ಮ ಕ್ಲೇಶಗಳು ಅಂದ್ರೆ ಈ ನಮ್ಮ ದಿವಸದ ಪ್ರತಿನಿತ್ಯ ಬರುವಂತ ತೊಂದರೆಗಳು, ಸಮಸ್ಯೆಗಳು, ಇಂಥವುಗಳ ಕ್ಲೇಶಗಳು. ಕರ್ಮಾಶಯಗಳು, ಕರ್ಮ ಅಂತೇಳಿ ನಾವೇನೋ ಮಾಡಿದ ತಪ್ಪಿಂದಾಗಿ ಅನುಭವಿಸ್ತಾ ಇರ್ತೇವೆ. ನಾವು ಹೇಳ್ತೇವೆ, ಓ ನನ್ನ ಈ ಕರ್ಮದಿಂದಾಗಿ ನಾನು ಅನುಭವಿಸ್ತಾ ಇರ್ತೇನೆ ಇದು ಅಂತೇಳಿ. ಹೀಗೆ ಇವುಗಳೆಲ್ಲದ್ರಿಂದ ಬಾಧಿಸದೇ ಇರುವಂತವ ಅಂತ ಹೇಳಿದ್ರೆ ಒಂದು ಈಶ್ವರ. ಆ ಈಶ್ವರನನ್ನು ನೀವು ನಂಬಿ ಅವರಲ್ಲಿ ಪೂರ್ತಿಯಾಗಿ ತೊಡಗಿಸ್ಕೊಳ್ಳಿ. ಈಗ ನಾನು ಎನಪೋಯದಲ್ಲಿದ್ದೇನೆ, ನಮ್ಮಲ್ಲಿ ಹೆಚ್ಚಿನವರು ಇಸ್ಲಾಂ ಮಕ್ಕಳು ಫಾಲೋ ಮಾಡ್ತಾ ಇರ್ತಾರೆ, ಚೆನ್ನಾಗಿ ಯೋಗಾಭ್ಯಾಸ ಮಾಡ್ತಾರೆ, ಎಲ್ಲವೂ ಇದು. ಇಲ್ಲಿ ನೋಡಿ, ಯೋಗದಲ್ಲಿ ಏನು ಹೇಳ್ತದೆ, ನಿಮ್ಮ ಒಂದು ಕ್ರಿಯೆಯನ್ನ ಅದು ದೇವರಿಗೆ ಅರ್ಪಿಸುವಂಥದ್ದಿರ್ಬೋದು, ಇವುಗಳನ್ನ ಸಾಂಗವಾಗಿ ಯಾವುದೇ ತಪ್ಪಿಲ್ಲದೆ ನೀವು ಅಭ್ಯಾಸ ಮಾಡಬೇಕು. ಈಗ ಅಲ್ಲಿ ನೋಡುವ ದಿನಕ್ಕೆ 5 ಸಲ ನಮಾಜ್ ಮಾಡ್ತಾರೆ, ಅದು ಒಂದು ಯೋಗ, ಅದು ಯೋಗವೇ. ಯಾಕೆಂತ ಹೇಳಿದ್ರೆ ಯೋಗ ಅಂತ ಹೇಳುವಂಥದ್ದು ಇಷ್ಟೇ. ಈಗ ಅದರಲ್ಲಿ ಹಲವಾರು ವಿಧಗಳಲ್ಲಿ ಯೋಗಗಳನ್ನು ನಾವು ಕರಿತೇವೆ. ಕರ್ಮಯೋಗ, ಜ್ಞಾನ ಯೋಗ, ಭಕ್ತಿ ಯೋಗ ಅಂತೇಳಿ, ಆಯ್ತಾ. ಕರ್ಮಯೋಗ ಅಂತ ಹೇಳಿದ್ರೆ ಏನು, ನಾವು ಮಾಡುವಂತ ಕೆಲಸಗಳನ್ನ ಗಮನವಿಟ್ಟು ಮಾಡಿರುವಂತದ್ದು. ಈಗ ನಿಮ್ಮಲ್ಲಿ ಈಗ ನೋಡಿ, ಈಗ ನೀವು ಆಂಕರಿಗೆ ರೆಡಿಯಾಗಿ ಬಂದ್ರಿ, ಬರುವಾಗ ಅದಕ್ಕೊಂದಷ್ಟು ಗ್ರೌಂಡ್ ಪ್ರಿಪರೇಷನ್ ಮಾಡಿಕೊಂಡು ಬಂದ್ರಿ, ಆಸಕ್ತಿ ಇಟ್ಟು ಕಂಪ್ಲೀಟ್ ಆಗಿ ತಯಾರು ಮಾಡಿಕೊಂಡು ಬಂದ್ರಿ ಅಂದ್ರೆ ಅದೇನಾಯ್ತು, ಯೋಗದಲ್ಲಿ ತೊಡಗಿಸಿಕೊಂಡಾಗಿ ಆಯ್ತದ್ದು. ಯಾವುದೊಂದು ಕೆಲಸನೂ ಯೋಗ ಆಗುತ್ತೆ, ಕೆಲಸವೇ ಯೋಗ. ಕರ್ಮಣ್ಣೇವ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುವಂಥದ್ದು. ಯಾಕಂದ್ರೆ ನಿಮ್ಮ ಕರ್ಮ ಏನು ಅದನ್ನ ನೀವು ಮಾಡಬೇಕು. ಈಗ ನನ್ನ ಕರ್ಮ ಏನು, ನಾನು ಸ್ಟೂಡೆಂಟ್ಗೆ ಅಭ್ಯಾಸ ಮಾಡಿಸುವಂಥದ್ದು. ಈಗ ನಿಮ್ಮ ಕರ್ಮ ಹೇಗೆ, ನೀವು ಇಲ್ಲಿ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತೀರಾ, ಇದಕ್ಕೆ ಬರುವಾಗ ತಯಾರಾಗಿ ಬಂದಿರ್ತೀರಾ ಅಂದ್ರೆ ನೀವು ಯೋಗದಲ್ಲಿ ತೊಡಗಿಸ್ಕೊಂಡ್ರಿ ಅಂತೇಳಿ ಅರ್ಥ. ಅದು ಅದನ್ನು ಬಿಟ್ಟು ಹೊರಗೆದ್ದು ಬೇರೆ ಯೋಗ ಅಂತೇಳಿ ಅಲ್ಲ. ಹಾಗೀಗ ನಾವು ಕ್ರಿಶ್ಚಿಯಾನಿಟಿಯಲ್ಲಿ ಪ್ರತಿ ಆದಿತ್ಯವಾರಗಳು ಚರ್ಚಿಗೆ ಹೋಗ್ತಾರೆ, ದೇವರ ಮುಂದೆ ಅಭ್ಯಾಸ ಇದು ದೇವರನ್ನು ಪೂಜೆ ಮಾಡ್ತಾರೆ. ಇದು ನಾವು ಅದನ್ನ ಏನನ್ನ ಈಶ್ವರ ಪ್ರಣಿಧಾನ ಅಂತ ಕರೆಯುವಂಥದ್ದು. ಸಂಪೂರ್ಣವಾಗಿ ನಮ್ಮನ್ನು ನಾವು ದೇವರಲ್ಲಿ ಅರ್ಪಿಸಿಕೊಳ್ಳುವಂಥದ್ದು ಅಂತೇಳಿ. ಹಾಗಾಗಿ ಈ ಯೋಗಾಭ್ಯಾಸ ಅಂತ ಹೇಳುವಂಥದ್ದು ಧರ್ಮದ ಚೌಕಟ್ಟಿನಿಂದ ಹೊರಬಂದು ನೋಡ್ಬೇಕು. ಈಗ ನಾವು ಹೇಳ್ತೇವೆ ಅಷ್ಟು ಓಂ ಅಂತೇಳಿ ಹೇಳಿದ್ರು ಅಂತೇಳಿ. ಈ ಓಮನಲ್ಲಿ 3 ಶಬ್ದಗಳು ಬರ್ತದೆ, ಆ ಊ ಮಾ. ಈ ಆ ಊ ಮಾಗಳು ಯಾವ ಧರ್ಮದಲ್ಲಿ ಬರುವುದಿಲ್ಲ, ಎಲ್ಲಾದ್ರಲ್ಲೂ ಬರ್ತದೆ. ಆಮೇನಲ್ಲಿ ಕೂಡ ಆ ಬಂತು, ಓಮಲ್ಲಿ ಅಂತ ಹೇಳೋದೇ ಬಂತು, ಅಯ್ಯೋ ಅಂತ ಹೇಳಿದ್ರು ಆ ಬಂತು ಅಲ್ವಾ. ಎಲ್ಲಾ ಭಾಷೆಯಲ್ಲಿ ಬರುವಂತದ್ದು ಇದು ಓಂ. ಓಂ ಅಂದ್ರೆ ಆ ಊಮ. ಈ 3 ಪದಗಳು, ಈ 3 ಪದಗಳು ಒಂದಲ್ಲ ಒಂದೊಂದು ಭಾಷೆಗಳಲ್ಲಿ, ಒಂದೊಂದು ಧರ್ಮಗಳಲ್ಲಿ ಪ್ರತಿಯೊಂದರಲ್ಲೂ ಕೂಡ ಸೇರಿ ಬಂದಿರುವಂಥದ್ದು. ಯಾಕಂದ್ರೆ ಯೋಗದ ಮೂಲಕ ನಾವು ಹೇಳುವಾಗ ನಾವು ಓಂಕಾರವನ್ನೇ ಹೇಳಬೇಕು ಅಂತ ಹೇಳುವಂಥದ್ದು ಮುಖ್ಯ ಅಲ್ಲ, ಆದ್ರೆ ಅಲ್ಲಿ ಬರುವಂತಹ ವೈಬ್ರೇಷನ್ಸ್, ಆ ಕಂಪನಗಳನ್ನ ಗಮನಿಸ್ಕೊಳ್ಬೇಕು, ಇದು ಮುಖ್ಯ. ಈ ಕಂಪನಗಳನ್ನ ಗಮನಿಸಿಕೊಂಡು ಅವುಗಳನ್ನ ಅಭ್ಯಾಸ ಮಾಡಿದಾಗ ಆ ಮೂಲಕ ನೀವೇನು ಯೋಗ ಮಾಡ್ತೀರಾ ಅವುಗಳು ಶರೀರಕ್ಕೆ ಒಳ್ಳೆಯದು. ಡಾಕ್ಟರ್, ಈಗ ಯೋಗ ಅಭ್ಯಾಸ ಮಾಡ್ಬೇಕಾದ್ರೆ ಹೆಚ್ಚಿನವರಿಗೆ ನಾವು ಆ ಫೋರ್ಸ್ ಅಲ್ಲಿ ಉಸಿರನ್ನು ಕಂಟ್ರೋಲ್ ಮಾಡಿ, ಹೌದು, ಇದೆಷ್ಟು ಇಂಪಾರ್ಟೆಂಟ್ ಆಗುತ್ತೆ ಉಸಿರನ್ನು ಸೀಮಿತದಲ್ಲಿ ಇಟ್ಕೊಳ್ಳುವಂತ. ಬರೀ ಒಳ್ಳೆ ಪಾಯಿಂಟ್ ಅಮ್ಮ. ಹೇಗಂತ ಹೇಳಿದ್ರೆ ಈಗ ನಮ್ಮ
ಪ್ರತಿಯೊಂದು ವ್ಯಕ್ತಿಯ ಜೀವನದ ಅವಧಿ ನಿಂತುಕೊಂಡಿರುವಂತದ್ದು ನಾವು ತೆಗೆದುಕೊಳ್ಳುವಂತ ಉಸಿರಾಟದ ಮೇಲೆ. ಅದು ಯಾವುದೇ ಜೀವಿಗಳೇ ಆಗ್ಲಿ, ನಾವು ಮನುಷ್ಯರನ್ನೇ ಕರಿಬೇಕು ಅಂತ ಹೇಳಿಲ್ಲ. ಈ ಪ್ರಾಣ ಎನ್ನುವಂಥದ್ದು ಕಾನ್ಸೆಪ್ಟ್ ಹೇಗೆ ಅಂತ ಹೇಳಿದ್ರೆ, ನೀವೀಗ ಹೇಳುವಂಥದ್ದು ಆಲ್ಮೋಸ್ಟ್ ಪ್ರಾಣಾಯಾಮಕ್ಕೆ ಹತ್ರವೇ ಇದೆ ಅಲ್ವೇ. ಉಸಿರಾಟ ಯಾಕೆ ಮಾಡಬೇಕು ಅಂತ ಹೇಳುವಂಥದ್ದು ಮೇನ್ ಪ್ರಶ್ನೆ ಈಗ ನಮ್ಮಲ್ಲಿ. ಒಂದು ಗೊತ್ತಿರುವಂಥದ್ದು, ಶರೀರದಲ್ಲಿ ದೇಹದ ಯಾವುದೇ ಕ್ರಿಯೆಗಳು ಸರಿಯಾಗಿ ಆಗಬೇಕು ಅಂತ ಹೇಳಿದ್ರೆ ಆಕ್ಸಿಜನ್ ಅಂತ ಹೇಳುವಂಥದ್ದು ಮುಖ್ಯ ಅಲ್ವಾ. ಈ ಆಕ್ಸಿಜನ್ ಹೊರಗಡೆಯಿಂದಲೇ ಶರೀರಕ್ಕೆ ಬರಬೇಕು. ಬಂದ ನಂತರ ಈಗ ನಾವು ಉಸಿರು ತಗೊಳ್ತೇವೆ, ತಗೊಂಡಿರುವಂತ ಎಲ್ಲಾ ಪೂರ್ತಿಯಾಗಿ ಅದರಲ್ಲಿ ವಾಯು ಇರ್ತದೆ ಅಂತ ಹೇಳುವಂತದ್ದಲ್ಲ. ಅಂದ್ರೆ ಗಾಳಿ ಇದು ಆಕ್ಸಿಜನ್ನೇ ಇರ್ತದೆ ಅಂತ ಹೇಳಿಲ್ಲ. ಆಮ್ಲಜನಕ ಕೇವಲ ಒಂದು 28-30% ಮಾತ್ರ ಗಾಳಿ ಅದು ಶರೀರಕ್ಕೆ ಬಂತು. ಇಲ್ಲಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊರಗೆ ಬಿಡ್ತದೆ. ಈಗ ಆಕ್ಸಿಜನ್ಸ್ ಯಾವಾಗ ಒಳಗೆ ಬರ್ತದೆ, ಇದೇನ್ ಮಾಡ್ತದೆ ಶರೀರದಲ್ಲಿ ಎನರ್ಜಿ ಮೊಲೆಕ್ಯೂಲ್ಸ್, ನಾವು ATP ಎನರ್ಜಿ ಮೊಲೆಕ್ಯೂಲ್ಸ್ ಅಂತ ಹೇಳಿ ಕರಿತೇವೆ, ಅವುಗಳನ್ನ ಜಾಸ್ತಿ ಉತ್ಪತ್ತಿ ಮಾಡ್ತದೆ. ಯಾವಾಗ ನೀವು ಪ್ರಾಣಾಯಾಮನ ಅಭ್ಯಾಸ ಮಾಡ್ತೀರಾ, ಶರೀರಕ್ಕೆ ಈ ಆಕ್ಸಿಜನ್ ಅಂತ ಹೇಳುವಂಥದ್ದು ಜಾಸ್ತಿ ಹೋಗ್ತಾ ಇರ್ತದೆ. ಈಗ ನೀವು ಮಾಡರ್ನ್ ಸೈನ್ಸ್ ಅಲ್ಲಿ ಈಗ ನಮ್ಮಲ್ಲಿ ಕೊರೋನಾ ಆದ್ಮೇಲೆ ಸಿಕ್ಕಾಬಟ್ಟೆ ಇದು ಏನಂತ ಹೇಳಿ ಇಮ್ಯುನಿಟಿ ಬೂಸ್ಟಿಂಗ್ ಅಂತ ಹೇಳಿ ಒಂದು ಅಲ್ವಾ, ಆಂಟಿ ಆಕ್ಸಿಡೆಂಟ್ ರಿಚ್ ಅಂತ ಕರಿತೇವೆ ಅಲ್ವೇ. ಆಂಟಿ ಆಕ್ಸಿಡೆಂಟ್ ಅಂತ ಹೇಳಿ ಬೇರೆ ಏನಲ್ಲ, ಆಕ್ಸಿಜನ್ ಮೊಲೆಕ್ಯೂಲ್ಸ್ ಜಾಸ್ತಿ ಇರುವಂತದ್ದು ಅಂತ ಹೇಳಿ. ನಾವು ಉಸಿರಾಟ ಮಾಡುವಾಗ ಏನಾಯ್ತು, ಶರೀರಕ್ಕೆ ಜಾಸ್ತಿ ಆಕ್ಸಿಜನ್ ತಲುಪಿಸ್ತೇವೆ, ಅದರ ಅರ್ಥ ಆಕ್ಸಿಜನ್ ಜಾಸ್ತಿ ತಲುಪ್ತು ಅಂತೇಳಿ. ಉಸಿರಾಟ ನಿಧಾನಕ್ಕೆ ಬರ್ತದೆ. ಉಸಿರಾಟ ಕಡಿಮೆಗೆ ಬಂದಷ್ಟು ವ್ಯಕ್ತಿಯ ಜೀವನದ ಅವಧಿ ಜಾಸ್ತಿ ಆಗ್ತಾ ಹೋಗ್ತದೆ. ಈಗ ಉದಾಹರಣೆಗೆ ಚಿಕ್ಕದಾಗಿ ನಾವು ಒಂದು ಮೊಲವನ್ನು ನೋಡುವ. ಮೊಲದ ಬೀಟ್, ಹಾರ್ಟ್ ಬೀಟ್ ಹೇಗೆ, ತುಂಬಾ ಹೈ ಸ್ಪೀಡ್, ಬ್ರೀದಿಂಗ್ ಕೂಡ ತುಂಬಾ ಹೈ ಬ್ರೀದಿಂಗ್ ಆಯ್ತಾ. ಅದೇನಾಗ್ತದೆ, ಅದು ಎಷ್ಟು ವರ್ಷ ಬದುಕು, ಒಂದು 5-8 ವರ್ಷ ಎಲ್ಲ ಅಷ್ಟೇ. ಕೋಳಿಯದು ಬಿಡಿ, ಅದು ನೆಂಟರು ಬರೋಲ್ಲಿವರೆಗೆ ಅದರ ಜೀವಿತಾವಧಿ ಅಂತ ಅಷ್ಟೇ, ಅದಕ್ಕಿಂತ ಮುಂದೆ ಇಲ್ಲ ಆಯ್ತಾ. ಆದ್ರೆ ಈ ನಾಯಿ ಒಂದು ಹಬ್ಬ ಅಂದ್ರೆ 12-13 ವರ್ಷ ಅಷ್ಟೇ. ಯಾಕಂದ್ರೆ ಅದರದ್ದು ಹಾರ್ಟ್ ಬೀಟ್ ಅಪ್ ಟು 60ರವರೆಗೆ ಉಂಟು, ನಿಮಿಷಕ್ಕೆ 60 ಬೀಟ್ಸ್ ವರೆಗೆ ಬರ್ತದೆ. ಹಾಗೆ ಇದು ಮುಂದುವರಿತಾ ಮನುಷ್ಯರಿಗೆ ಬರುವಾಗ ಮನುಷ್ಯನ ಸರಾಸರಿ ಜೀವಿತಾವಧಿ ಇನ್ನು ಕೂಡ 50-80ರವರೆಗೆ ಹೇಳ್ತೇವೆ. ಆದ್ರೆ ಆ ವ್ಯಕ್ತಿಯ ಉಸಿರಾಟ 15-18 ಬೀಟ್ಸ್ ಪರ್ ಮಿನಿಟ್. ಇನ್ನು ಕಡಿಮೆ ಬರುವಂತ ನಾವು ಆಮೆಯಲ್ಲಿ, ಆಮೆ ಬದುಕುವಂಥದ್ದು 350-400 ವರ್ಷದವರೆಗೂ ಕೂಡ ಬದುಕ್ತದೆ. ಹೇಗೆ ಬದುಕುದು, ಅದರ ಉಸಿರಾಟ ಕಡಿಮೆ ಆಗ್ತಾ ಬಂತು. ನಿಮಿಷಕ್ಕೆ ಅದು ಉಸಿರಾಡೋದು 2-3 ನಿಮಿಷಗಳವರೆಗೆ, 3 ಸಲ ಮಾತ್ರ ಅಷ್ಟೇ. ಯಾವಾಗ ನಿಮ್ಮ ಉಸಿರಾಟ ಕಡಿಮೆ ಆಗ್ತಾ ಬರ್ತದೆ, ಆವಾಗ ಏನಾಗ್ತದೆ ಅಂದ್ರೆ ಈ ಪ್ರಾಣಶಕ್ತಿಯನ್ನು ಸ್ವಲ್ಪ ನಾವು ಒಳಗೆ ಹಿಡಿದಿಟ್ಟುಕೊಳ್ತೇವೆ. ಈ ಮೂಲಕ ನಾವು ಶರೀರವನ್ನ, ಅಂದ್ರೆ ನಮ್ಮ ಜೀವಿತಾವಧಿಯನ್ನು ದೀರ್ಘ ಮಾಡಿಕೊಳ್ಳುವಂಥದ್ದು. ಈಗ ಜೀವಿತಾವಧಿಯನ್ನು ದೀರ್ಘ ಮಾಡಿಕೊಳ್ಳುವಂಥದ್ದು ಯಾಕೆ, ಇದು ಒಂದು ನಮ್ಮಲ್ಲಿ ಬರುವಂತ ಸಮಸ್ಯೆ. ಈಗ ಯೋಗಿಗಳಲ್ಲಿ ಬರ್ತದೆ, ನಾವು ಹೇಳ್ತೇವೆ ಯೋಗದವರು ಒಂದು 8 ವರ್ಷ, ಇದು 100 ವರ್ಷ, 120, 180 ವರ್ಷ ಎಲ್ಲ ಬದುಕಿದ್ರು, ಅವರೆಷ್ಟು ಬದುಕಿದ್ದು ಎಂತ ಮಾಡ್ಬೇಕಿತ್ತು ಅಂತ ಹೇಳುವಂತ ಸರ್ವೇ ಸಾಮಾನ್ಯ ಅಲ್ವೇ. ಯಾಕೆ ಇಲ್ಲಿ ಬರುವಂತ ಕಾನ್ಸೆಪ್ಟ್ ಹೇಗೆ ಅಂತ ಹೇಳಿದ್ರೆ, ಈ ಮನುಷ್ಯ ಜೀವನ ಅಂತ ಹೇಳುವಂಥದ್ದು ಒಂದು ಬಾರಿ ಸಿಕ್ಕುವಂಥದ್ದು, ಹಾಗೆಂತ ಒಂದು ನಂಬಿಕೆ. ಅದು ಪುನಃ ಬರುವಂಥದ್ದು ಬಂದೇ ಬರ್ತದೆ. ಯಾಕಂತ ಹೇಳಿದ್ರೆ ಇದು ಈ ಎಲ್ಲ ಕಾನ್ಸೆಪ್ಟ್ ಹೇಗೆ ಅಂತ ಹೇಳಿದ್ರೆ, ಅದನ್ನು ಸತ್ತವರು ಪುನಃ ತಿರುಗಿ ಬಂದು ಹೇಳಲಿಕ್ಕೆ ಆಗುದಿಲ್ಲ, ನಾವು ಸತ್ರೆ ನಾವು ತಿರುಗಿ ಬಂದು ಹೇಳಲಿಕ್ಕೆ ಆಗದಂತ ಪರಿಸ್ಥಿತಿ. ಸೊ ನಾವು ಕೇಳಿದ್ದನ್ನು ನಾವು ನಂಬಿಕೊಳ್ಳುವಂಥದ್ದು ಅಂತ ಹೇಳಿ. ಹಾಗೆ ಯಾವಾಗ ಈ ಕರ್ಮ ಫಲಗಳು ಖಾಲಿ ಆಗ್ತಾ ಹೋಗ್ತದೆ, ಆವಾಗಷ್ಟೇ ಅವನಿಗೆ ಮೋಕ್ಷತ್ವ ಅಂತೇಳಿ. ಮೋಕ್ಷ ಅಂತ ಅಂದ್ರೆ ಈ ಆತ್ಮ ಎನ್ನುವಂಥದ್ದು ಪರಮಾತ್ಮನಲ್ಲಿ ಸೇರ್ತದೆ, ಅಲ್ಲಿಂದ ಪುನರ್ಜನ್ಮ ಇಲ್ಲ ಅಂತ. ಈಗ ಪುನರ್ಜನ್ಮ ಇಲ್ಲ ಅಂತ ಹೇಳುವಂಥದ್ದು ಯಾಕೆ ಅಂತ ಹೇಳಿದ್ರೆ, ಈಗ ನೋಡಿ, ಈಗ ನಾವು ಈ ಜನ್ಮದಲ್ಲಿ ಇದಾಗಿದ್ದೇವೆ. ಈಗ ಉದಾಹರಣೆಗೆ ನಾವೊಂದು ಮನುಷ್ಯರಾಗಿ ನಾವಿಲ್ಲೇ ಹುಟ್ಟಿದ್ದೇವೆ ಆಯ್ತಾ. ಈಗ ನಿಮಗೊಂದು ಮುಂದಿನ ಜನ್ಮದಲ್ಲಿ ನಾನು ಮನುಷ್ಯರಾಗಿ ಹುಟ್ಟಿದ್ರೆ, ನಾನು ಇಲ್ಲಿಯ ಬದಲು ಎಲ್ಲಿಯಾದ್ರೂ ಒಂದು ಪ್ಯಾಲೇಸ್ ಅಲ್ಲಿ ಒಂದು ಕ್ವೀನ್ ಆಗಿ, ಒಂದು ರಾಣಿಯಾಗಿ ಹುಕ್ಕಬೇಕು ಅಂತ ಹೇಳುವಂತ ಆಸೆ ಇರ್ತದೆ ಅಲ್ವಾ. ಈ ಆಸೆ ಎಲ್ಲಾ ಮನುಷ್ಯನಲ್ಲಿ ಇದ್ದದ್ದೇ. ಈ ಜನ್ಮದಲ್ಲಿ ಹೀಗೆ ಉಂಟು, ಬಟ್ ಮುಂದಿನ ಜನ್ಮದಲ್ಲಿ ಆದ್ರೂ ನನಗೆ ಒಂದು ಒಳ್ಳೆಯದು ಸಿಕ್ಕಿದ್ರೆ ಒಳ್ಳೆಯದು ಅಂತೇಳಿ. ಆದ್ರೆ ಮುಂದಿನ ಜನ್ಮದಲ್ಲಿ ನಾವು ಮನುಷ್ಯರಾಗಿ ಹುಟ್ಟಿದ್ದೇವೆ ಅಂತ ಹೇಳಿ ಗ್ಯಾರಂಟಿ ಏನು ಅಲ್ವಾ. ಸೊ ಅದಕ್ಕೆ ಅವರು ಒಂದು ಕಾನ್ಸೆಪ್ಟ್ ತಂದ್ರು, ನೀನು ಪುನರ್ಜನ್ಮದಲ್ಲಿ ಹುಟ್ಟಬೇಕು ಅಂತ ಹೇಳಿದ್ರೆ, ಯಾಕಂದ್ರೆ ಪುನರ್ಜನ್ಮದಲ್ಲಿ ನೀನು ಮನುಷ್ಯನಾಗಿ ಹುಟ್ಟಿದ್ದೇ ಆದ್ರೆ ಸಮಸ್ಯೆಗಳು ಪುನಃ ಆರಂಭವೇ. ಓಕೆ, ಹಾಗಾಗಿ ನಾವೆಂತ ಮಾಡುವ, ಹುಟ್ಟಿದ್ರೆಲ್ಲ ನಿಮಗೆ ಸಮಸ್ಯೆ ಬರೋದು, ಹಾಗಾದ್ರೆ ಮೋಕ್ಷಕ್ಕೆ ಹೋಗುವ, ಈ ರೀತಿಯ ಕಾನ್ಸೆಪ್ಟ್ ಅಂದ್ರು. ಈಗ ಮೋಕ್ಷಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೇನು, ಸಾಧನೆ ಮಾಡ್ಬೇಕು. ಸಾಧನೆ ಮಾಡ್ಬೇಕು ಅಂತ ಹೇಳಿದ್ರೆ ದೇಹ ಬೇಕು. ದೇಹ ಏಕೆ ಅಂತ ಹೇಳಿದ್ರೆ, ಎಷ್ಟು ಜಾಸ್ತಿ ಸಮಯ ಇರ್ತದೆ ಅಷ್ಟು ನಮಗೆ ಸಾಧ್ಯತೆ, ಅಂದ್ರೆ ಜಾಸ್ತಿ ಎಕ್ಸಸೈಸ್ ಇದೆಲ್ಲ ಮಾಡಿಕೊಂಡಿದ್ದಾಗ ಜೀವನ ಜಾಸ್ತಿ ದೀರ್ಘವಾಗಿರ್ತದೆ ಅಂತ ಅರ್ಥ.
ಹಾಗೆ ಅದನ್ನ ಈ ಪ್ರಾಣವನ್ನ ತೆಗೆದುಕೊಂಡಿರುವಂತ, ಈಗ ಯಾವತ್ತು ಪ್ರಾಣಾಯಾಮ ಚೆನ್ನಾಗಿ ಮಾಡ್ತಾರೆ ಆವಾಗ ಮನುಷ್ಯನ ಸರಾಸರಿ ಜೀವಿತಾವಧಿ ಸಾಕಷ್ಟು ಜಾಸ್ತಿ ಆಗ್ತದೆ. ಈ ಜೀವನ ಜಾಸ್ತಿ ಆಗ್ಬೇಕು ಅಂತ ಹೇಳಿದ್ರೆ ಏನು, ರೋಗ ಕಡಿಮೆ ಆಗ್ಬೇಕು ಅಲ್ವೇ? ರೋಗ ಕಡಿಮೆ ಆದಾಗ ಮಾತ್ರ ಸರಾಸರಿ ಜೀವಿತ ಜಾಸ್ತಿ ಆಗಿರುವಂತದ್ದು. ಈಗ ರೋಗ ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಬೇರೆ ಬೇರೆ ಆದಂತಹ ಪದ್ಧತಿಗಳು, ಅದನ್ನ ನಾವು ಚಿಕಿತ್ಸೆಗಳು ಅಂತ ಕರಿತೇವೆ. ಈ ಅಲ್ಲಿ ಬಳಸಿಕೊಂಡದ್ದನ್ನು ನಾವಿಲ್ಲಿ ಇವಾಗ ಚಿಕಿತ್ಸೆಗೆ ಬಳಸಿಕೊಳ್ಳುವಂಥದ್ದು. ಅದು ಡಯಾಬಿಟಿಸ್ ಕಂಟ್ರೋಲ್ಗೆ ಆಗಿರ್ಬೋದು, ಹೈಪರ್ ಟೆನ್ಷನ್ ಕಂಟ್ರೋಲ್ ಆಗಿರ್ಬೋದು, ಶರೀರದ ಸ್ಥೂಲಕಾಯ ಕಡಿಮೆ ಆಗಬೇಕು ಅಂತ ಇದ್ರು ಆಗಿರ್ಬೋದು, ಅಥವಾ ಒಟ್ಟಾರೆ ದೈಹಿಕವಾಗಿ ಮಾನಸಿಕವಾಗಿ ನೆಮ್ಮದಿಯಾಗಿರ್ಬೇಕು ಅಂತ ಹೇಳಿ ಬಳಸಿಕೊಳ್ಳುವಂಥದ್ದು. ಅಲ್ಲಿಂದ ಇಲ್ಲಿಗೆ ತೆಗೆದುಕೊಂಡು ಬಂದಿರುವಂಥದ್ದು. ಆರಂಭದಲ್ಲಿ ಇರುವಂಥದ್ದೆಲ್ಲ ಸಂಸಾರಿಗಳಿಗಷ್ಟೇ, ಸನ್ಯಾಸಿಗಳಿಗಷ್ಟೇ ಯೋಗ. ಅಲ್ಲಿನ ನಂತರ ಸಂಸಾರಿಗಳಿಗೆ ಬಂದಿರುವಂಥ ಯೋಗ. ಒಂದು ಸಣ್ಣ ಕಥೆ ಬರ್ತದೆ. ಹೇಗಂತ ಹೇಳಿದ್ರೆ, ಒಬ್ಬ ಸನ್ಯಾಸಿ ಮತ್ತು ಸಂಸಾರಿ ಆದವರು ಇಬ್ರು ಸ್ವರ್ಗಕ್ಕೆ ಅಂತೇಳಿ ಹೋಗ್ತಾರೆ. ಸ್ವರ್ಗಕ್ಕೆ ಅಲ್ಲಿ ಹೋಗುವಾಗ ಅಲ್ಲಿ ಸ್ವರ್ಗದ ಬಾಗಿಲಲ್ಲಿ ದ್ವಾರಪಾಲಕರು ಬಿಡುದಿಲ್ಲ. ಫಸ್ಟ್ ಸನ್ಯಾಸಿ ಆದ ಹೋಗ್ತಾನೆ. ಹೋಗ್ಬಿಟ್ಟು ಹೇಳ್ತಾನೆ, ಸ್ವಾಮಿ ನನ್ನನ್ನು ಬಿಡಿ, ನಾನು ಇದು ಇದು ಏನಂತ ಭೂಮಿಯಲ್ಲಿ ಎಲ್ಲಾ ಬಗೆಯ ಸಾಧನೆಯನ್ನು ಮಾಡಿ ಪುಣ್ಯವನ್ನ ಗಳಿಸಿ ಪಾಪವನ್ನ ಕಳೆದು ಸ್ವರ್ಗಕ್ಕೆ ಬಂದಿದ್ದೇನೆ ಅಂತ. ಇಲ್ಲಪ್ಪ ನೀವು ಸ್ವಲ್ಪ ವೇಟ್ ಮಾಡು, ನೋಡ್ಬಿಟ್ಟು ಆಮೇಲೆ ಕಳಿಸ್ತೇನೆ ಅಂತ. ನಂತರ ಒಬ್ಬ ಸಂಸಾರಿ ಆದವ ಹೋಗ್ತಾನೆ. ಈ ಸಂಸಾರಿ ಆದವ ಹೋದ ತಕ್ಷಣ ದ್ವಾರಪಾಲಕ ಒಂದೇ ಒಂದು ಪ್ರಶ್ನೆ ಕೇಳೋದಿಲ್ಲ, ನಡಿ ನೀನು ನೇರವಾಗಿ ಸ್ವರ್ಗಕ್ಕೆ ಅಂತ ಕಳಿಸ್ತಾನೆ. ಇದು ಪ್ರಶ್ನೆ. ಆಗ ಸನ್ಯಾಸಿ ಕೇಳಿದ ತಕ್ಷಣ ದ್ವಾರಪಾಲಕ ಹೇಳ್ತಾರೆ, ನೋಡಪ್ಪ, ಸಂಸಾರಿ ಆದವ ಜೀವನದಲ್ಲಿ ಎಲ್ಲಾ ಕಷ್ಟಗಳನ್ನ ಅನುಭವಿಸಿಯೇ ಬಂದಿದ್ದಾನೆ. ಸೊ ಇನ್ನು ಕರ್ಮ ಏನು ಉಳಿಲಿಲ್ಲ ಅವನಿಗೆ. ಹಾಗಾಗಿ ಸನ್ಯಾಸಿ ಆದವನಿಗೆ ಇನ್ನೂ ಅನುಭವಿಸ್ಲಿಕ್ಕೆ ಉಂಟು ಅಂತೇಳಿ. ಸೊ ಆರಂಭದಲ್ಲಿ ಏನಿತ್ತು, ಸನ್ಯಾಸಿಗಳು ಸಂಸಾರದಲ್ಲಿ ಇದ್ರೆ ಕಷ್ಟ ಬೇಡ ಅಂತೇಳಿ ಸನ್ಯಾಸಿ ಆಗ್ಲಿಕ್ಕೆ ಹೊರಟ್ರು. ಅವರನ್ನು ನೋಡುವಾಗ ನಮ್ಮಲ್ಲಿ ಸಂಸಾರಿಗಳಿಗೂ ಒಂದು ಖುಷಿ. ಏಕೆಂತ ಹೇಳಿ ಇದು ನಮ್ಮಲ್ಲಿ ನೋಡಿ, ಮದುವೆ ಆದವರನ್ನ ನಾವು ಕೇಳುವಾಗ ಹಾಗೆ, ಬ್ಯಾಚುಲರ್ಸ್ ಎಲ್ಲ ಓ ಮದುವೆ ಆದ್ರೆ ಒಳ್ಳೇದು ಅಂತೇಳಿ, ಮದುವೆ ಆದವರೆಲ್ಲ ಓ ಬ್ಯಾಚುಲರ್ಸ್ ನೋಡಿದ್ರೆ ನಮಗೆ ಖುಷಿ, ನಮ್ಮದೇ ಅದೇ ಲೈಫ್ ಚೆನ್ನಾಗಿತ್ತು ಅಂತೇಳಿ. ಸಂಸಾರಿಯು ಸನ್ಯಾಸಿಯಲ್ಲಿ ಎರಡರಲ್ಲೂ ಕೂಡ ಅದೇ ಬಗೆಯದಾದಂತ ವಿಷಯಗಳು ಅಲ್ವಾ? ಹಾಗಾಗಿ ಈ ಕರ್ಮ ಫಲಗಳನ್ನ ದೂರ ಮಾಡಿ ಆ ನಮ್ಮ ಜೀವಿತಾವಧಿಯನ್ನು ದೀರ್ಘಗೊಳಿಸಿ ಆ ಮೂಲಕ ಅವರೇನು ಮೋಕ್ಷತ್ವ ಪಡಿಲಿಕ್ಕೆ ಅಂತ ಹೇಳುವಂತ ಒಂದು ಸಾಧನೆಗೆ ಇರುವಂತದ್ದು ಯೋಗ. ಈ ಯೋಗದ ಸಾಧನೆ ಅಂತ ಹೇಳುವಾಗ ದೈಹಿಕ ಮಾತ್ರವಲ್ಲ, ಮಾನಸಿಕ ಆರೋಗ್ಯಗಳು ಕೂಡ ಅಷ್ಟೇ ಮುಖ್ಯ. ಇಲ್ಲಿಗೆ ಸನ್ಯಾಸಿಗೂ ಕೂಡ. ಯಾಕೆ ಇಲ್ಲದಿದ್ರೆ ನೋಡಿ, ಸನ್ಯಾಸಿಯ ಕ್ಲಾಸ್ಮೇಟ್ ಮದುವೆ ಆಗಿರ್ತಾರೆ 25 ವರ್ಷಕ್ಕೆ. ಈ ಸನ್ಯಾಸಿ ಆದವರು 50 ವರ್ಷದವರೆಗೆ ಮದುವೆ ಆಗುದಿಲ್ಲ. ಇವ 25 ವರ್ಷ ಆದ ಮೇಲೆ ಮಗನನ್ನು ಕರ್ಕೊಂಡು ಬರ್ತಾರೆ, ಮಗಳು ಹೆಂಡತಿ ಎಲ್ಲರನ್ನು ಕರ್ಕೊಂಡು ಬರ್ತಾರೆ. ಈಗ ಸನ್ಯಾಸಿ ಆದವರಿಗೆ ಆಸೆ ಶುರು ಆಗ್ತದೆ, ಅಯ್ಯೋ ನಾನು ಅವತ್ತೇ ಮದುವೆ ಆಗಿರ್ತಿದ್ರೆ ನನಗೊಂದು ಮಕ್ಕಳು ಇರ್ತಿದ್ರು, ನನಗೆ ಇದಲ್ಲ ಅಂತೇಳಿ. ಅಂದ್ರೆ ಅವರ ಮಾನಸಿಕ ಸ್ಥಿಮಿತ ತಪ್ಪಿ ಹೋಯಿತು ಅಂತ ಅರ್ಥ ಅಲ್ವಾ? ಅದು ಆಗಲೇಬಾರ್ದು ಅಂತ ಹೇಳುವಂತದ್ದಕ್ಕೋಸ್ಕರನೇ ಯೋಗದ ಅಭ್ಯಾಸದಲ್ಲಿ ಮೊದಲಿನೇ ತಿಳಿಸಿಕೊಳ್ಳುವಂಥದ್ದು. ಮನಸ್ಸಿನ ಮನೋನಿಗ್ರಹವೂ ಕೂಡ ಅಷ್ಟೇ ಮುಖ್ಯ ಅಂತ. ಇದಂತೂ ತುಂಬಾನೇ ಕುತೂಹಲವಾಗಿದೆ, ಇನ್ನಷ್ಟು ಮಾತಾಡೋಣ ಡಾಕ್ಟರ್. ಅದಕ್ಕೂ ಮುನ್ನ ಒಂದು ಚಿಕ್ಕ ವಿರಾಮ ತಗೊಂಡು ವೀಕ್ಷಕರೇ, ಖಂಡಿತವಾಗ್ಲೂ ನೀವು ಕರೆ ಮಾಡಬಹುದು. ಕರೆ ಮಾಡಿ ಯೋಗಾಭ್ಯಾಸದ ಕುರಿತು ಏನಾದ್ರೂ ಮನಸ್ಸಲ್ಲಿ ಸಂದೇಹ ಇದ್ರೆ ಡೈರೆಕ್ಟ್ ಆಗಿ ಡಾಕ್ಟರ್ ಜೊತೆಗೆ ಮಾತಾಡಿ ಅದನ್ನ ನೆರವೇರಿಸಿಕೊಳ್ಳಬಹುದು ಅಂತ ಹೇಳ್ತಾ ಚಿಕ್ಕ ವಿರಾಮದ ಬಳಿಕ ಮತ್ತೆ ಬರ್ತೀವಿ. ನೋಡ್ತಾ ಇರಿ ನಮ್ಮ ಟಿ. ಯೆನೆಪೋಯ ವಿಶ್ವವಿದ್ಯಾನಿಲಯವು ಇಸ್ಲಾಮಿಕ್ ಅಕಾಡೆಮಿ ಎಜುಕೇಷನ್ನ ಪ್ರೋತ್ಸಾಹದಿಂದ ಶ್ರೀ ಯೆನೆಪೋಯ ಮೊಯ್ದೀನ್ ಕುಂಞಿ ಅವರ ಕನಸಿನಂತೆ 2008ರಲ್ಲಿ ದೇರಳಕಟ್ಟೆಯ ಸುಂದರ ಪರಿಸರದಲ್ಲಿ ಯುಜಿಸಿ ಮಾನ್ಯತೆಯೊಂದಿಗೆ ಸ್ಥಾಪಿಸಲ್ಪಟ್ಟಿತು. ಯೆನೆಪೋಯ ಮೆಡಿಕಲ್ ಕಾಲೇಜ್ ಎಂಬಿಬಿಎಸ್ ಶಿಕ್ಷಣವಲ್ಲದೆ ಸ್ನಾತಕೋತ್ತರ ಪದವಿ ಮತ್ತು ಡಿಪ್ಲೊಮಾ ಕೋರ್ಸ್ಗಳನ್ನು ನೀಡುತ್ತಿದೆ. ಸುಸಜ್ಜಿತವಾದ ಯೆನೆಪೋಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತೀವ್ರ ನಿಗಾ ಘಟಕ, ವೈದ್ಯಕೀಯ ತಪಾಸಣೆ, ಹೊರರೋಗಿ ವಿಭಾಗ ಸಹಿತ ವೈದ್ಯಕೀಯ ಸಂಶೋಧನೆಗಳಿಗೆ ಬೇಕಾದ ಎಲ್ಲ ತಂತ್ರಜ್ಞಾನ ಮತ್ತು ಸೌಲಭ್ಯ ಹೊಂದಿದೆ. ಪರಿಸರ ಪ್ರೇಮಿ ಕ್ಯಾಂಪಸ್, ಅತ್ಯುತ್ತಮ ಗುಣಮಟ್ಟದ ವೈದ್ಯಕೀಯ ಶಿಕ್ಷಣಕ್ಕೆ ಹೆಸರುವಾಸಿ ಯೆನೆಪೋಯ ವಿಶ್ವವಿದ್ಯಾನಿಲಯ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇದು ಯೆನೆಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಇರುವಂತಹ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಕುರಿತು ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ವಿಜೆ ನಮಿತಾ ಶೆಟ್ಟಿ. ಡಾಕ್ಟರ್ ಇದ್ದಾರೆ, ಮತ್ತೆ ಅವ್ರ ಹತ್ರ ಮಾತಾಡೋಣ ಬನ್ನಿ. ಹಾಗೇನೆ ವೀಕ್ಷಕರೇ, ನಿಮಗೆ ಏನಾದರೂ ಒಂದು ಕಾಯಿಲೆಯ ಕುರಿತು ಅಂದರೆ ಯೋಗಕ್ಕೂ ಹಾಗೂ ಕಾಯಿಲೆಗೂ ಸಂಬಂಧಪಟ್ಟ ಏನಾದರೂ ವಿಷಯದ ಕುರಿತು ಮಾತಾಡಬೇಕು ಅಂತ ಆದರೆ ಖಂಡಿತವಾಗ್ಲೂ ಕರೆ ಮಾಡಬಹುದು. ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ಎಸ್ ಡಾಕ್ಟರ್, ಈಗ ನಾವು ಇದುವರೆಗೂ ಆಲ್ಮೋಸ್ಟ್ ಥಿಯರಿ ಅಂದರೆ ಯೋಗದ ಕುರಿತು ಮಾತಾಡಿದ್ವಿ. ಈಗ ಪ್ರಾಕ್ಟಿಕಲ್ ಸೆಷನ್ಗೆ ಬರೋಣ. ಈ ಯೋಗ ಮಾಡ್ಬೇಕಂತಾದ್ರೆ ಏಜ್ ಲಿಮಿಟ್ ಇದೆಯಾ? ಇಷ್ಟು ವಯಸ್ಸಿನವರು ಮಾಡಬೇಕು ಅಂತ ಏನಾದರೂ ಇದೆಯಾ? ಇಲ್ಲ, ಯೋಗಕ್ಕೆ ಇಂಥದ್ದೇ ಇಷ್ಟೇ ಪ್ರಾಯ ಇಂಥದ್ದೇ ಆಗಬೇಕು ಅಂತ ಹೇಳುವಂಥದ್ದು ಯಾವುದೇ ನಿರ್ಬಂಧ ಇಲ್ಲ.
ಯಾರು ಮಾಡ್ಬೋದು? ಯಾರು ಆಸಕ್ತಿಯುಕ್ತರು ಅವರೆಲ್ಲರೂ ಮಾಡ್ಬೋದು. ಯುವ, ವೃದ್ಧೋ, ಅತಿವೃದ್ಧೋ, ವ್ಯಾಧಿತೋ ಅಂತ ಕರ್ತೇವೆ. ವೃದ್ಧ ಮಾತ್ರ ಅಲ್ಲ, ಅತಿವೃದ್ಧರು ಅಂತ. ನಾವೇನು ಪ್ರಾಯದವರು ಅಂತ ಹೇಳ್ತೇವೆ, ಪ್ರಾಯಕ್ಕಿಂತ ಡಬಲ್ ಪ್ರಾಯ ಆದವರು ಕೂಡ ಮಾಡಬಹುದು ಅಂತ ಹೇಳುವಾಗ, ಹಾಗಾಗಿ ಚಿಕ್ಕ ಪ್ರಾಯದಿಂದಲೇ ಆರಂಭಿಸಬಹುದು. ಆದ್ರೆ ಕನಿಷ್ಠ ಒಂದು 5 ರಿಂದ 7-8 ವರ್ಷದ ಒಳಗಿನ ಮಕ್ಕಳಿಂದ ಅಲ್ಲಿಂದ ಆರಂಭಿಸುವುದು ಮುಖ್ಯ. ಯಾಕೆಂತ ಹೇಳಿದ್ರೆ ಅವ್ರು ಎಂತ ಮಾಡ್ತಿದ್ದಾರೆ ಅಂತ ಆದ್ರೂ ಅರ್ಥ ಆಗ್ಬೇಕು ಅವರಿಗೆ ಒಂದು 5 ವರ್ಷದ ನಂತರಕ್ಕೆ. ಯಾಕಂದ್ರೆ ಸ್ವಲ್ಪ ಮನಸ್ಸನ್ನು ಕಾನ್ಸಂಟ್ರೇಟ್ ಮಾಡಿಕೊಳ್ಳಿಕ್ಕೆ. ಆದ್ರೆ 5 ವರ್ಷ 6 ವರ್ಷದ ನಂತರ ಅವರು ಈಗ ಸೂರ್ಯ ನಮಸ್ಕಾರ ಮಾಡ್ತಾರೆ, ಮನೆಯಲ್ಲಿ ಅಣ್ಣಂದ್ರು ಮಾಡ್ತಾ ಇರ್ತಾರೆ, ಉಳಿದವರು ಮಾಡ್ತಾ ಇರ್ತಾರೆ, ಒಟ್ಟಿಗೆ ಮಾಡಿಕೊಂಡು ಹೋಗುದು ಅಂತೇಳಿ ಅದೊಂದು ವ್ಯಾಯಾಮದ ರೀತಿಯಲ್ಲಿ ಆಗಿ ಹೋಗ್ತದೆ. ಹಾಗೆಂತೇಳಿ ತಪ್ಪಿಲ್ಲ, ಮಾಡುವ ರೀತಿಯಲ್ಲಿ ಆಗಿ ಸರಿಯಾಗಿ ಮಾಡಿಕೊಂಡು. ಈಗ ಮಕ್ಕಳಿಗೆಲ್ಲ ಈಗ ನಾವು ನೋಡ್ತೇವೆ, ಚೈನಾದಲ್ಲಿ 4 ವರ್ಷದಿಂದಲೇ ಸ್ವಿಮ್ಮಿಂಗ್ ಸ್ಟಾರ್ಟ್ ಮಾಡ್ತಾರೆ, 6 ವರ್ಷದಿಂದಲೇ ಜಾಗಿಂಗ್ ಸ್ಟಾರ್ಟ್ ಮಾಡ್ತಾರೆ. ಆ ರೀತಿ ಅಂದ್ರೆ ಮೂಲ ಧ್ಯೇಯ ಗೊತ್ತಿಲ್ಲ ಅವರಿಗೆ, ಬಟ್ ಆದ್ರೆ ಅಭ್ಯಾಸ ಮಾಡಬೇಕು ಅಂತ ಹೇಳುವಂಥದ್ದೊಂದು ಗೊತ್ತಾಗ್ತದೆ ಅಲ್ವಾ. ಸೊ ಹಾಗಾಗಿ ಆ ಚಿಕ್ಕ ಪ್ರಾಯದಿಂದಲೇ ಆರಂಭಿಸಬಹುದು. ಇನ್ನು ಮುಂದೆ 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 ಎಲ್ಲಿಯವರೆಗೆ ಅಂತೇಳಿ ಅವ್ರಿಗೆ ಎಲ್ಲಿಯವರೆಗೆ ಸಾಧ್ಯವೋ ಅಲ್ಲಿವರೆಗೆ ಅಂತ ಹೇಳುವಾಗ. ಆದ್ರೆ ಒಬ್ಬ ವ್ಯಕ್ತಿಗೆ ಏನೇನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಪ್ರಾಯ ಆದ ನಂತರ ಅವನಿಗೆ ನಾವು ಶೀರ್ಷಾಸನ ಮಾಡ್ಬೇಕು ಅಂತ ಹೇಳ್ಬೇಕು ಅಂತ ಏನಿಲ್ಲ ಅಲ್ವಾ. ಸೂರ್ಯ ನಮಸ್ಕಾರ ಈಗ ಸೊಂಟ ಬಗ್ಲಿಕ್ಕೆ ಆಗದವನಿಗೆ ನೀವು ಕಡ್ಡಾಯ ಸೂರ್ಯ ನಮಸ್ಕಾರ ಮಾಡಿ ಅಂತ ಹೇಳಿದ್ರೆ ತಪ್ಪಾಗ್ತದೆ. ಆದ್ರೆ ಅಲ್ಲಿ ಅವರಿಗೆ ಪ್ರಾಣಾಯಾಮಗಳ ಸಾಧ್ಯತೆ ಉಂಟು ಅಲ್ವಾ. ಪ್ರಾಣಾಯಾಮ ಮಾಡ್ಲಿಕ್ಕೆ ಆಗ್ತದೆ, ಮೆಡಿಟೇಷನ್ ಮಾಡ್ಲಿಕ್ಕೆ ಆಗ್ತದೆ. ಚಿಕ್ಕ ಮಕ್ಕಳಲ್ಲಿ ಮೆಡಿಟೇಷನ್ಗೆ ಹೋಗ್ಬೇಕು ಅಂತಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಅವ್ರಿಗೆ ಮೆಡಿಟೇಷನ್ ಅಂತ ಹೇಳಿ ಮನಸ್ಸನ್ನು ಏಕಾಗ್ರತೆ ಅಂತ ಹೇಳುವಂತದ್ದೇ ಗೊತ್ತಿರುವುದಿಲ್ಲ. ಆದ್ರೆ ಆಸನಗಳನ್ನ ಜಾಸ್ತಿ ಮಾಡಬಹುದು ಅಲ್ಲಿ ಅಲ್ವಾ. ಹಾಗಾಗಿ ಅವರ ಪ್ರಾಯ ಸಂಬಂಧ ಚಿಕ್ಕದ್ರಿಂದ ಯಾವುದೇ ಪ್ರಾಯದವರೆಗೂ ಕೂಡ ಅವರ ಅಭ್ಯಾಸವನ್ನು ಮಾಡಬಹುದು, ಯಾವುದೇ ಅಡೆತಡೆ ಇಲ್ಲದೆ ಮಾಡಬಹುದು. ಇಂತಿಷ್ಟೇ ಹೊತ್ತು ಅಂತ ಇದೆಯಾ? ಬೆಳಿಗ್ಗಿನ ಹೊತ್ತೇ ಮಾಡ್ಬೇಕು ಅಥವಾ ಸಾಯಂಕಾಲದ ಹೊತ್ತು ಮಾಡ್ಬೇಕು ಅಂತದೇನಾದ್ರೂ ಕಂಡೀಷನ್ಸ್? ಆತರ ಯಾವುದೇ ರೀತಿಯಾದಂತ ನೇರವಾದಂತ ಕಂಡೀಷನ್ಸ್ ಇಲ್ಲ. ಇಲ್ಲ, ಕೆಲವರಿಗೆ ಅನ್ಸ್ತಿರ್ಬೋದು, ನಾನು ಹೇಳಿದ ತಕ್ಷಣ ಇದೇನಪ್ಪ ಎಲ್ಲರೂ ಯೋಗವನ್ನು ಬೆಳಿಗ್ಗೆ ಮಾಡ್ತಾರೆ, ಮಧ್ಯಾಹ್ನ ಮಾಡಬಾರ್ದು, ಸಾಯಂಕಾಲ ಮಾಡಬಾರ್ದು, ಯಾಕೆ ರಾತ್ರಿ ಮಾಡಬಾರ್ದು ಅಂತ ಹೇಳುವಂಥದ್ದು. ಆದ್ರೆ ನಾವು ಸಾಮಾನ್ಯ ಅಭ್ಯಾಸದಲ್ಲಿ ಬೆಳಗಿನ ಹೊತ್ತು ಯಾಕೆ ಮಾಡ್ತೇವೆ ಅಂತ ಹೇಳಿದ್ರೆ ಹೊಟ್ಟೆ ಖಾಲಿ ಇರ್ತದೆ ಅಂತ ಅಷ್ಟೇ. ಹೊಟ್ಟೆ ಖಾಲಿ ಇರುವಾಗ ಏನಾಗ್ತದೆ ನೋಡಿ, ಊಟ ಆದ ನಂತರ ನೀವು ಯಾವುದೇ ಕ್ರಿಯೆಯನ್ನು ಆರಂಭಿಸಿದ್ರೆ ಕೂಡಲೇ ಜೀರ್ಣಶಕ್ತಿಯಲ್ಲಿ ವ್ಯತ್ಯಾಸ ಆಗಿ ಹೋಗ್ತದೆ. ಒಂದೇ ಸಲಕ್ಕೆ ಮುಂದೆ ಬಗ್ಗುದು, ಒಂದೇ ಸಲಕ್ಕೆ ಹಿಂದೆ ಬಗ್ಗುದು, ಹೊಟ್ಟೆಯಲ್ಲಿ ಸರ್ಕ್ಯುಲೇಷನ್ ಜಾಸ್ತಿ ಆಯ್ತು, ಆ ಜೀರ್ಣ ಎನ್ನುವಂಥದ್ದು ಅಜೀರ್ಣ ಆಗಿ ಹೋಗ್ತದೆ ಅಷ್ಟೇ. ಅದಕ್ಕೆ ಯೋಗವೇ ಬೇಕು ಅಂತ ಏನಿಲ್ಲ. ನೀವು ಊಟ ಆದ್ಮೇಲೆ ಒಂದ್ ಸ್ವಲ್ಪ ಮಧ್ಯಾಹ್ನ ಊಟ ಆದ್ಮೇಲೆ ನಾನು ಸ್ವಲ್ಪ ಜಾಗಿಂಗ್ ಹೋಗ್ತೇನೆ ಅಂತೇಳಿ ಹೋದ್ರು ಕೂಡ ಅದರಿಂದಾಗಿ ಹಾಳಾಗಿ ಬಿಡ್ತದೆ ಅಲ್ವಾ. ಸೊ ಆ ರೀತಿಯಾಗಿ ಆದ್ರೆ ನೇರವಾಗಿ ನಾವು ಗಮನಿಸಿಕೊಳ್ಳುವಾಗ ಈ ಪ್ರಾಣಾಯಾಮವನ್ನು ಕೂಡ ದಿನಕ್ಕೆ 4 ಬಾರಿ ಮಾಡಬೇಕು ಅಂತ ಹೇಳ್ತಾರೆ. ಪ್ರಾತಃ ಮಧ್ಯದಿನೇ ಸಾಯಂ ಅರ್ಧರಾತ್ರಿ ಚ ಕುಂಭಕಾಮ, ಅಂದ್ರೆ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ಮಧ್ಯರಾತ್ರಿ ಅಂತ. ಸೊ ಹೌದು, ಮಧ್ಯರಾತ್ರಿ ಅಂತ ಹೇಳುವಂತ ವಿಷಯ ಬಂತು ಅಂತ ಹೇಳಿದ್ರೆ ಅಲ್ಲಿ ಅದು ಯಾವುದೇ ಸಮಯದ ನಿರ್ಬಂಧ ಇಲ್ಲ ಅಂತ ಹೇಳುವಂತದ್ದು ಸತ್ಯ. ಇನ್ನು ಮಾಡುವಾಗ ಮಾತ್ರ ಅದು ಅವರವರಿಗೆ ಯಥಾನುಶಕ್ತಿ. ಈಗ ನಮ್ಮಲ್ಲಿ ಈಗ ನಾವು ಇಬ್ರು ಡಾಕ್ಟರ್ ಹೇಳಿದ್ರು ನೀವು ಇಷ್ಟೊಂದು ಹೊತ್ತು ದಿನಕ್ಕೆ ಅರ್ಧ ಗಂಟೆ ಮಾಡ್ಲೇಬೇಕು ಅಂತ ಹೇಳುವಂತದ್ದು ಅದು ಕಡ್ಡಾಯ ಇಲ್ಲ. ಈ ಅರ್ಧ ಗಂಟೆಯನ್ನ ನಾವು ಸ್ಪ್ಲಿಟ್ ಮಾಡಿ ಕೊಡ್ತೇವೆ. ಹೇಗೆ ಅಂತ ಹೇಳಿದ್ರೆ ನಾವು ಡಿವೈಡೆಡ್ ಮೀಲ್ ಅಂತ ಹೇಳುವಾಗೆ ಬೆಳಿಗ್ಗೆನ 5 ನಿಮಿಷ, ಒಂದು 11 ಗಂಟೆ ಹೊತ್ತಿಗೆ 5 ನಿಮಿಷ, ಸಾಯಂಕಾಲದ ಹೊತ್ತಿಗೆ 5 ನಿಮಿಷ, ರಾತ್ರಿ ಮಲಗಲಿಕ್ಕೆ ಮೊದಲು. ಈಗ ಅದರಲ್ಲಿ ಈ ಪ್ರಾಣಾಯಾಮಗಳೆಲ್ಲ ನಾವು ನಿದ್ರಾಹೀನತೆ, ನಿದ್ರೆ ಬಾರದೇ ಇರುವವರಿಗೆ ನಾವು ಬ್ರಾಹ್ಮರಿ ಅಂತ ಹೇಳುವಂತ ಒಂದು ಅಭ್ಯಾಸವನ್ನು ಮಾಡ್ತೇವೆ. ಈ ಬ್ರಾಹ್ಮರಿ ಪ್ರಾಣಾಯಾಮ ರಾತ್ರಿ ಮಲಗ್ಲಿಕ್ಕಿಂತ ಮೊದಲೇ ಮಾಡಬಹುದು. ಮಲಗ್ಲಿಕ್ಕೆ ಮೊದಲು 5 ನಿಮಿಷ ಮಾಡಿ ಮಲಗಿದಲ್ಲಿ ನಿದ್ದೆ ಸಾಕಷ್ಟು ಚಂದ ಬರುವಂತದನ್ನು ಗಮನಿಸ್ಕೊಳ್ತೇವೆ. ಕೆಲವೊಂದು ಅಭ್ಯಾಸಗಳಲ್ಲಿ ಈಗ ಪ್ರಾಣಾಯಾಮದಲ್ಲಿ ಇನ್ನೊಂದು ನಾವು ಶೀತಲಿ ಅಂತ ಪ್ರಾಣಾಯಾಮ ಅಭ್ಯಾಸ ಮಾಡ್ತೇವೆ, ನಾಲಿಗೆಯನ್ನು ತೆಗೆದುಕೊಂಡು ಮೂಗಿಂದ ಶ್ವಾಸವನ್ನು ಬಿಡುವಂತದ್ದು ಅಂತ ಹೇಳಿ. ಸೊ ಈ ಅಭ್ಯಾಸವನ್ನ ಊಟ ಆದ ತಕ್ಷಣವೇ ಮಾಡಬಹುದು. ನಾನು ಒಂದು ಉದಾಹರಣೆ ಕೊಡ್ತೇನೆ. ನಾನೊಂದು 4 ವರ್ಷದ ಹಿಂದೆ ಒಬ್ರು ಲೇಡೀಸ್ ಅವ್ರು ಬಂದವರು ಗ್ಯಾಸ್ಟ್ರೈಟಿಸ್ ಆಗಿತ್ತು. ಗ್ಯಾಸ್ಟ್ರೈಟಿಸ್ ಸುಮಾರು 13 ವರ್ಷದಿಂದ ಗ್ಯಾಸ್ಟ್ರೈಟಿಸ್. ಅವರಿಗೆ ಅದು ಪೆಂಟಾಪ್ರೊಜಲ್ ತಗೊಳ್ತಾ ಇದ್ರು. ಡೈಲಿ ದಿನಕ್ಕೆ 2 ಸಲ ಬೆಳಿಗ್ಗೆ ಮತ್ತು ರಾತ್ರಿ ಬೇಕೇ ಬೇಕು. ನಾನೇನು ಹೇಳಿದೆ, ನೀವು ಇಮಿಡಿಯೇಟ್ಲಿ ಮಾತ್ರ ಸ್ಟಾಪ್ ಮಾಡೋದು ಬೇಡ, ಶೀತಲಿ ಒಂದು ಅಭ್ಯಾಸವನ್ನು ಮಾಡಿ. ಬೆಳಿಗ್ಗೆ ಒಂದು 11 ಗಂಟೆ ಹೊತ್ತಿಗೆ, ಮತ್ತೊಂದು ಮಧ್ಯಾಹ್ನ 3-4 ಗಂಟೆ ಹೊತ್ತಿಗೆ, ಸಾಯಂಕಾಲ ರಾತ್ರಿ ಮಲಗಲಿಕ್ಕೆ ಮೊದಲು. ಈ ತರ ಒಂದು 30 ಸುತ್ತಿನಾಗೆ ಅಭ್ಯಾಸ ಮಾಡಿ 5 ಮೂರ್ಲಿ ಒಂದು 15 ಅಂತ ಹೇಳಿದ್ರೆ ದಿನಕ್ಕೊಂದು 150 ಸಲಕ್ಕಿಂತ ಜಾಸ್ತಿ ಅಭ್ಯಾಸ ಆಗಿದೆ. 3 ದಿವಸ ಬಿಟ್ಟು ನಾನು ಕೇಳಿದೆ ಈಗ ಗ್ಯಾಸ್ಟ್ರಿಕ್ ಎಷ್ಟು ಕಡಿಮೆ ಆಗಿದೆ ಅಂತ ಹೇಳಿ. ಒಂದು 80% ಗ್ಯಾಸ್ಟ್ರೈಟಿಸ್ ಕಡಿಮೆ ಆಗಿದೆ ಅಂತ ಹೇಳಿದ್ರು. ಸೊ ಇದ್ರಲ್ಲಿ ನಾನು ಹೇಳುದು
ಈಗ ಟ್ಯಾಬ್ಲೆಟ್ ಒಟ್ಟಿಗೆ ಇತ್ತು ಹಾಗೆಂತೇಳಿ ಬರೀ ಪ್ರಾಣಾಯಾಮದಿಂದಲೇ ಅದಾಗಿರ್ತದೆ ಅಂತ ಹೇಳುದಿಲ್ಲ. ಟ್ಯಾಬ್ಲೆಟಿನ ಏನ್ ಪವರ್ ಇದೆ ನಾವೇನದನ್ನು ಹೇಳ್ತೇವೆ ಅದರ ಮೇಲೆಯೂ ಕೂಡ ಇದು ಇಫೆಕ್ಟ್ ತೋರಿಸ್ತದೆ. ಹಾಗಾಗಿ ಯೋಗ ಈಗ ಯಾವುದೇ ನೀವು ಕನ್ವೆನ್ಷನಲ್ ಮೆಡಿಸಿನ್ ಅಂತ ಕರಿತೇವೆ, ಈಗ ಅಲೋಪತಿಕ್ ಡ್ರಗ್ಸ್ ಇರ್ಬೋದು ಮಾತ್ರ ಅವುಗಳೆಲ್ಲ ಬೇಕೇ ಬೇಕು. ನಾವು ಬೇಡ ಅಂತೇಳಿ ಒಂದೇ ಸಲಕ್ಕೆ ನಾವು ಸ್ಟಾಪ್ ಮಾಡೋದು ಎನಿಥಿಂಗ್ ಕ್ಯಾನ್ ಬಿ ಕ್ಯೂರ್ಡ್ ಬೈ ಯೋಗ ಅಂತ ಹೇಳುವಂಥದ್ದು ಅದೆಲ್ಲ ತಪ್ಪು. ಆದ್ರೆ ಸಮಾನವಾಗಿ ಒಟ್ಟೊಟ್ಟಿಗೆ ತೆಗೆದುಕೊಂಡು ಹೋಗುವಾಗ ಅದರಿಂದ ಒಳ್ಳೆಯ ರೀತಿಯಾದಂತ ಇದು ಏನಂತ ಬೆನಿಫಿಟ್ಸ್ ನಮಗೆ ಉಪಯೋಗ ಬರ್ತಾ ಇರ್ತದೆ, ಎಫೆಕ್ಟ್ ಜಾಸ್ತಿ. ಹಾಗಾಗಿ ನಾವು ಇಷ್ಟೇ ಹೊತ್ತಿಗೆ ಮಾಡಬೇಕು, ಇದೇ ಹೊತ್ತಿಗೆ ಮಾಡಬೇಕು ಇಂಥದ್ದು ಸೀಮಿತ ಬೇಡ. ಆದ್ರೆ ಕನಿಷ್ಠ ಊಟ ಆದ ಮೇಲೆ 4 ಗಂಟೆ ಗ್ಯಾಪ್ ಇದ್ರೆ ಸಾಕು, ವಿಶೇಷವಾಗಿ ಹೊಟ್ಟೆ ಕಾಲಿರ್ಬೇಕು ಅಂತೇಳಿ. ಮತ್ತೆ ಕೆಲವೊಂದು ಅಭ್ಯಾಸಗಳನ್ನು ನೋಡಿಕೊಂಡು ನಾವು ಹೇಗೆ ಮಾತ್ರೆ ಹಾಕುವಾಗ ಕೆಲವೊಂದನ್ನು ಊಟಕ್ಕೆ ಮೊದಲು ತಕೊಳ್ಳಿ, ಊಟದ ನಂತರ ತಕೊಳ್ಳಿ ಅಂತ ಹೇಳ್ತೇವೆ. ಈ ಅಭ್ಯಾಸದಲ್ಲಿ ಕೂಡ ಹಾಗೆ ಕೆಲವೊಂದು ಯೋಗಾಭ್ಯಾಸಗಳನ್ನ ಊಟ ಆದ ತಕ್ಷಣವೇ ಮಾಡಬಹುದು. ವಜ್ರಾಸನದಲ್ಲಿ ಕೂತ್ಕೊಳ್ಳುವಂತದ್ದು ಇರ್ಬೋದು, ಇಂಥವುಗಳೆಲ್ಲ. ಕೆಲವೊಂದನ್ನ ಒಂದು ಊಟ ಮಾಡಿ 1-2 ಗಂಟೆ ಬಿಟ್ಟು ಮಾಡಬಹುದು, ಅಂದ್ರೆ ಹೊಟ್ಟೆಲ್ ಸ್ವಲ್ಪ ಆಹಾರ ಇದೆ. ಕೆಲವೊಂದನ್ನು ಊಟ ಮಾಡಿ 4 ಗಂಟೆ ನಂತರ ಮಾಡಬಹುದು, ಮಾಡಬಹುದು ಆ ರೀತಿಯಾಗಿ. ಈಗ ಅದಕ್ಕೆ ನಾವು ಹೇಳ್ತೇವೆ ನೋಡಿ, ಬೆಳಗಿನ ಹೊತ್ತು ಖಾಲಿ ಹೊಟ್ಟೆಲಿದ್ದಾಗ ಮಾಡಬಹುದು, ಸಾಯಂಕಾಲವೂ ಖಾಲಿ ಹೊಟ್ಟೆ ಅಂತ ಹೇಳಿದ್ರೆ ಅವರು ಮಧ್ಯಾಹ್ನ ಊಟ 12, 1, 1:30, 2 ಗಂಟೆ ಕೂಡ ಆಗಿರ್ತದೆ. ಆಗ ಸಾಯಂಕಾಲ ಎಷ್ಟೊತ್ತಿಗೆ ಮಾಡಬಹುದು, ಆವಾಗ ನಾವು ಕೊಡುವಂತದ್ದು 4 ಗಂಟೆ ಗ್ಯಾಪ್. ಹೊಟ್ಟೆ ಖಾಲಿ ಆಗಿದ್ರೆ ಆಯ್ತು. ಯಾವಾಗ ಘನಾಹಾರ ಇದ್ದಾಗ ಮಾತ್ರ, ದ್ರವಾಹಾರದಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ದ್ರವಾಹಾರದಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಗಟ್ಟಿ ವಸ್ತು ಏನಾದ್ರು ತಿಂದಿದ್ರೆ ಸ್ವಲ್ಪ 4 ಗಂಟೆ ಗ್ಯಾಪ್. ಹೌದು, ಖಂಡಿತ. ಅದೇ ನಾನು ನಾರ್ಮಲ್ ಆಗಿ ಕೇಳಿರೋ ಪ್ರಕಾರ ಬೆಳಿಗ್ಗೆ ಹೊತ್ತು ಎನರ್ಜಿ ಇಲ್ಲ ಅಂದ್ರೆ ಒಂದು ಬಾಳೆಹಣ್ಣು ತಿಂದು ಮಾಡಬಹುದು. ಅದು ಏನಕ್ಕೆ ಅಂತ ಹೇಳಿದ್ರೆ ಕಡ್ಡಾಯವಾಗಿ ಏನು ಅಂತ ಹೇಳಿ ಅಲ್ಲ. ಆದ್ರೆ ನಾವು ಸಾಮಾನ್ಯ ಯಾರಿಗೆ ಅಂತ ಹೇಳಿದ್ರೆ ನನಗೆ ಅಭ್ಯಾಸ ಮಾಡ್ಲಿಕ್ಕೆ ಆಗುದಿಲ್ಲ, ತುಂಬಾ ಶಕ್ತಿ ಸಾಕಾಗ್ತಾ ಇಲ್ಲ, ಇದೀಗ ಹೇಗೆ ಅಂತ ಹೇಳಿ ನಾವು ಜಿಮ್ಮಲ್ಲಿ ಅವರು ಎನರ್ಜಿ ಡ್ರಿಂಕ್ಸ್ ಕುಡ್ದಾಗೆ ಆವಾಗ ಅಷ್ಟೇ. ಆದ್ರೆ ಅದರದ್ದು ಅವಶ್ಯಕತೆ ಏನಿಲ್ಲ. ಖಾಲಿ ಹೊಟ್ಟೆಯಲ್ಲಿ ಮಾಡಿದಷ್ಟು ಸೂಕ್ತ ಮತ್ತು ಅತ್ಯುತ್ತಮ ಅಂತ ಹೇಳುವ ಹಾಗೆ. ಯಾರಿಗೆ ನನಗೆ ಏನು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳೋದನ್ನ ಅಭ್ಯಾಸದ ಆರಂಭದಲ್ಲಿ 1-2 ಸ್ವಲ್ಪ ತಿಂದು ಮಾಡ್ತಾರೆ ಅಂತ ಅಷ್ಟೇ ಬಿಟ್ರೆ, ಆದಷ್ಟು ಇಲ್ಲದೆ ಮಾಡಿದಷ್ಟು ಒಳ್ಳೆಯದು. ಡಾಕ್ಟರ್, ಈಗ ಯೋಗ ಮಾಡ್ಬೇಕಾದ್ರೆ ಯಾವ್ದೆಲ್ಲ ನಿಯಮನ ಪಾಲಿಸಬೇಕು? ಅಂದ್ರೆ ಉದಾಹರಣೆಗೆ ನೆಲದಲ್ಲಿ ಕೂತು ಮಾಡಬಹುದಾ, ಚಾಪೆ ಏನಾದ್ರೂ ಹಾಕ್ಬೇಕಾಗುತ್ತಾ? ಬಾರಿ ಒಳ್ಳೆ ಇದು ಪ್ರಶ್ನೆ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಎಷ್ಟೋ ಜನ ಹೇಳ್ತಾರೆ ಅಂತ ಹೇಳಿ ನಾವು ಯೋಗ ಅಂತ ಹೇಳುವಂತದ್ದು ಎಲ್ಲಿ ಬೇಕಿದ್ರು ಮಾಡಬಹುದು ಅಂತ ಹೇಳಿ. ಅದೀಗ ನಾವು ದೊಡ್ಡ ದೊಡ್ಡ ಗ್ರೌಂಡ್ ಅಲ್ಲೂ ಇರ್ತದೆ, ಎಲ್ಲಾ ಕಡೆಯೂ ಇರ್ತದೆ ಅಂತ ಹೇಳುವಾಗ. ಹಾಗಾಗಿ ಆದ್ರೆ ಮೊದಲನೇ ನಿಯಮ ಅಂತ ಹೇಳುವಂಥದ್ದು ಹೊಟ್ಟೆ ಕಾಲಿರ್ಬೇಕು, ದ್ರವಾಹಾರ ತೆಗೆದುಕೊಳ್ಬಹುದು. ಹಾಗಂತೇಳಿ ಹೊಟ್ಟೆ ಫುಲ್ ಕುಡಿದು ಮಾಡುವಂಥದ್ದು ಏನಲ್ಲ, ಎಷ್ಟು ಬೇಕು ಅಷ್ಟು ಅವಕಾಶ ಇಟ್ಟುಕೊಂಡು ಮಾಡುವಂಥದ್ದು ಅಂತೇಳಿ. ಮಲಮೂತ್ರಗಳು ಕಂಪ್ಲೀಟ್ ಆಗಿ ವಿಸರ್ಜನೆ ಆಗಿರ್ಬೇಕು. ನನಗೊಂದು ಸ್ವಲ್ಪ ಬಂದಾಗೆ ಆಗ್ತದೆ, ಬಟ್ ತೊಂದ್ರೆ ಒಂದು ಅರ್ಧ ಗಂಟೆ ಅಭ್ಯಾಸ ಮಾಡಿ ಮತ್ತೆ ಹೋಗುವ ಅಂತ ಹೇಳುವಂತದ್ದು ಏನಲ್ಲ. ಏನಾಗ್ತದೆ ಅಂತ ಹೇಳಿದ್ರೆ ನೋಡಿ, ನೀವು ಅಭ್ಯಾಸ ಮಾಡ್ತಾ ಹೋಗ್ತಾ ಇದ್ದ ಹಾಗೆ ಈ ಮೂತ್ರ ಅಂತ ಹೇಳುವಂತದ್ದು ಸ್ವಲ್ಪ ಹಿಡಿದಿಟ್ಟುಕೊಳ್ಳಿಕ್ಕೆ ಕಲೆಕ್ಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಂದ್ರೆ ಕಲೆಕ್ಷನ್ ಆಗುದು ಅಂತ ಹೇಳಿದ್ರೆ ಏನು, ಅದ್ರಲ್ಲಿ ನಾವು ಅದನ್ನು ಹಿಡಿದಿಟ್ಟುಕೊಳ್ಳುವಂತದ್ದು ಅಂತ ಮೂತ್ರಕೋಶಗಳು. ಈಗ ಶರೀರ ನಾವು ಸಡಿಲಗೊಳಿಸ್ತಾ ಬರಬೇಕು ಅಭ್ಯಾಸದಲ್ಲಿ. ಸೊ ಅದ್ರ ಜೊತೆಗೆ ಹಿಡಿದಿಟ್ಟುಕೊಳ್ಳುವಂಥದ್ದು ಅಂತ ಹೇಳಿದ್ರೆ ಅದು ನೆಗೆಟಿವ್ ಎಫೆಕ್ಟ್. ಹಾಗಾಗಿ ಸಂಪೂರ್ಣವಾಗಿ ಖಾಲಿ ಆಗಿರ್ಬೇಕು ಅಂದ್ರೆ ಅನುಕೂಲ ಅಂತ, ಅಂದ್ರೆ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗಿರ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಇದ್ರ ಜೊತೆಗೆ ಹೊಟ್ಟೆ ಖಾಲಿ ಇರುವಂತದ್ದಾಯ್ತು, ಇದಾಯ್ತು. ಬರಿಯ ನೆಲದ ಮೇಲೆ ಒಳ್ಳೆಯದಲ್ಲ ಅಂತ ನಮ್ಮ ಪುರಾಣ ಇದು ಪುಸ್ತಕಗಳ ಮೂಲಕ ಹಿಂದೆ ನೋಡಿದ್ರೆ ಕನಿಷ್ಠ ಕುಶ ಇದು ಚಾಪೆ ಬೇಕು ಅಂತ ಹೇಳ್ತೇವೆ. ಕುಶ ಅಂದ್ರೆ ಅದೊಂದು ಬಗೆಯ ಹುಲ್ಲಿನ ಚಾಪೆಯಲ್ಲಿ ಮಾಡುವಂತ ಆ ರೀತಿಯದ್ದಾದ್ರೂ ಬೇಕೇ ಬೇಕು ಅಂತ ಹೇಳಿ. ಯಾಕಂದ್ರೆ ಬರಿಯ ನೆಲದ ಮೇಲೆ ಮಾಡುವಂತ ಅಭ್ಯಾಸ ಅದು ಯಾವತ್ತಿಗೂ ಒಳ್ಳೆಯದಲ್ಲ. ಇದನ್ನೀಗ ನಾವು ಮೊದಲೆಲ್ಲ ಕಾಲೇಜಲ್ಲಿ ಇರುವಾಗ ನಾವು ಹಾಗೆ ಹೇಳ್ತಿದ್ವಿ, ಬರೀ ನೆಲದಲ್ಲಿ ಮಾಡಿದ್ರೆ ಶರೀರ ಎನರ್ಜಿ ಬರ್ತದಲ್ಲ, ನೆಲಕ್ಕೆ ಬರುವಾಗ ಅದು ಗ್ರೌಂಡ್ ಆಗ್ತದೆ, ಎಲ್ಲ ಇಳಿದು ಹೋಗ್ತದೆ ಅಂತ ಹೇಳಿ. ಆ ತರದ ತಪ್ಪು ಕಲ್ಪನೆ. ಹಾಗೆಂತಲ್ಲ, ಇದೇನಾಗ್ತದೆ ಅಂತ ಹೇಳಿದ್ರೆ ನೆಲ ಒಂದ್ ಸ್ವಲ್ಪ ಗಟ್ಟಿ ಇರುವಂತ ಕಾರಣ, ಅದ್ರ ಜೊತೆಗೆ ಏನೂ ಇಲ್ಲ ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ಆಯ ತಪ್ಪಿ ಆಚೆ ಈಚೆ ಬಿದ್ರೆ ತಾಗಿ ಹೋಗುವಂತ ಏನಾದ್ರೂ ಅವಘಡ ಆಗುವಂತ ಸಾಧ್ಯತೆ ಇರ್ತದೆ, ಅದೊಂದು. ಮತ್ತೆರಡನೇದು ಏನು ಅಂತ ಹೇಳಿದ್ರೆ ಶರೀರದ ಉಷ್ಣತೆ ಬದಲಾವಣೆ ಆಗ್ತಾ ಇರ್ತದೆ. ಶವಾಸನದಲ್ಲಿ ಬರೇ ನೆಲದ ಮೇಲೆ ಮಲ್ಕೊಂಡ್ಬಿಟ್ರೆ ಏನಾಗ್ತದೆ, ನೆಲದ ತಂಪು ಶರೀರಕ್ಕೆ ಬಂತು, ಅದು ಒಂದೇ ಸಲಕ್ಕೆ ಆಗುವಂತಹ ಬದಲಾವಣೆ. ಆ ರೀತಿಯಲ್ಲಿ ಆಗಬಾರ್ದು.
ಯೋಗ ಮಾಡ್ಬೇಕು. ಆಯ್ಕೆ ಬರೀ ಪಾದಗಳ ಸ್ಪರ್ಶ ನೆಲದ ಮೇಲೆ ಇದ್ರೆ ಮಾಡ್ಬೋದು. ಆದ್ರೂ ಬರೀ ಪಾದ ಸ್ಪರ್ಶ ಅಂತ ಹೇಳಿದ್ರು ಕೂಡ ನಾವೇನ್ ಮಾಡ್ತೇವೆ, ಮ್ಯಾಟ ಹಾಕಿ ಮಾಡ್ತೇವೆ. ಹಾಗೆ ಕೆಲವೊಂದು ಬ್ಯಾಲೆನ್ಸಿಂಗ್ ಪ್ರಾಕ್ಟೀಸಸ್ ನೆಲದ ಮೇಲೆ ಮಾಡ್ತೇವೆ, ತೊಂದರೆ ಏನಿಲ್ಲ. ಅಂದ್ರೆ ಕೆಲವೊಂದು ಬ್ಯಾಲೆನ್ಸ್ ತಪ್ಪಿ ಹೋಗುವಂತ ಚಾನ್ಸ್. ಕರೆಕ್ಟ್. ಯಾಕಂದ್ರೆ ಅದು ಡಿಪೆಂಡ್ಸ್ ಆನ್ ದ ಮ್ಯಾಟ್. ಮ್ಯಾಟ್ ತುಂಬಾ ಜಾರುವಂತದ್ದು ಅಂತ ಬಿದ್ದು ಬಿಡ್ಬೋದು. ಹಾಗಿದ್ದು ಬರೀ ನೆಲದ ಮೇಲೆ ಮಾಡದಿರುವಂತದ್ದು ಸೂಕ್ತ. ಸೊ ಇದಿಷ್ಟು ಯೋಗಾಭ್ಯಾಸ ಮಾಡಬೇಕಾದ ಕಡ್ಡಾಯ ನಿಯಮಗಳು. ಡಾಕ್ಟರ್, ದೈಹಿಕ ಹಾಗೂ ಮಾನಸಿಕ ಶಕ್ತಿಗೆ ಯೋಗ ತುಂಬಾನೇ ಖಂಡಿತ ಉಪಾಯಕಾರಿ ಅಂತ ಹೇಳಿ, ಯಾವ ರೀತಿ ಇದರ ಕುರಿತಾಗಿ ಹೇಳಿ. ಒಳ್ಳೇದು. ದೈಹಿಕವಾಗಿ ಅಂತ ಹೇಳೋದು ಅಂತ ಹೇಳಿದ್ರೆ, ಅಭ್ಯಾಸದಲ್ಲಿ ನಾವು ಯೋಗಾಭ್ಯಾಸ ಮೇನ್ ಆಸನಗಳನ್ನು ತೆಗೆದುಕೊಳ್ಳುವ. ಆಸನಗಳನ್ನು ಅಭ್ಯಾಸ ಮಾಡುವಾಗ ಸೂರ್ಯ ನಮಸ್ಕಾರ ಒಂದನ್ನೇ ತೆಗೆದುಕೊಳ್ಳುವ. ಸೂರ್ಯ ನಮಸ್ಕಾರ 12 ಆಸನ, 13 ಆಸನ, ಅದು ಒಂದೊಂದು ಸ್ಕೂಲ್ಸ್ ಮೇಲೆ ಡಿಫ್ರೆಂಟ್ ಆಗಿ ಬದಲಾವಣೆ ಆಗ್ತದೆ. ನಾವು SVS ಸ್ಕೂಲ್ ನೋಡ್ತೇವೆ, SDM ಅಲ್ಲಿ ಒಂದರ ಬದಲಾವಣೆ. ಬಟ್ ಓವರ್ ಆಲ್ ಅದರಲ್ಲಿ 13ರಿಂದ 13 ಸೆಟ್ ಆಫ್ ಆಸನಗಳು. ಈ ಇಷ್ಟ ಆಸನಗಳಲ್ಲಿ ಮುಂದೆ ಬಾಗುತ್ತೇವೆ, ಹಿಂದೆ ಬಾಗುತ್ತೇವೆ, ಕಾಲು ಮುಂದೆ ತಗೊಳ್ತೇವೆ, ಹಿಂದೆ ತಗೊಳ್ತೇವೆ, ಟ್ವಿಸ್ಟಿಂಗ್ ಉಂಟು. ಇದೆಲ್ಲವೂ ಒಟ್ಟಿಗೆ ಸೇರಿಕೊಂಡು ಹೋಗುವಾಗ ಏನಾಗ್ತದೆ, ಸ್ನಾಯುಗಳ ಬಿಗಿತ ಕಡಿಮೆ ಆಗ್ತಾ ಹೋಗ್ತದೆ. ಇದೆಲ್ಲ ಒಂದಕ್ಕೊಂದು ಲಿಂಕ್ಡ್. ಹೇಗೆ ಅಂತ ಹೇಳಿದ್ರೆ, ಮೊದಲು ಉದಾಹರಣೆ, ಕಾಲನ್ನೊಂದು ಹಿಂದೆಗೆ ಸ್ಟ್ರೆಚ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಸಿಂಪಲ್. ಕಾಲನ್ನು ಹಿಂದೆ ಸ್ಟ್ರೆಚ್ ಮಾಡುವಾಗ ಏನಾಯ್ತು, ಮಾಂಸಖಂಡಗಳ ಬಿಗಿತ ಕಡಿಮೆ ಆಯ್ತು. ಮತ್ತೆ ಈ ಬಿಗಿತ ಕಡಿಮೆ ಆಯ್ತು ಅಂತ ಹೇಳುವಾಗ ಏನಾಯ್ತು, ಅಲ್ಲಿಗೆ ಇದು ರಕ್ತದ ಚಲನೆ ಜಾಸ್ತಿ ಆಯ್ತು. ರಕ್ತದ ಚಲನೆ ಜಾಸ್ತಿ ಆಯ್ತು ಅಂತ ಹೇಳುವಾಗ ಅಲ್ಲಿ ಆಕ್ಸಿಜನ್ ಜಾಸ್ತಿ ಬೇಕು. ಆಕ್ಸಿಜನ್ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಉಸಿರಾಟ ಜಾಸ್ತಿ ಮಾಡಬೇಕು ಶರೀರ. ತಾನಾಗಿ ಉಸಿರಾಟ ಜಾಸ್ತಿ ಆಗ್ತದೆ. ಸೊ ಆವಾಗ ಏನಾಗ್ತದೆ, ಇಲ್ಲಿ ಒಂದು ರಕ್ತದ ಚಲನೆ ಜಾಸ್ತಿ ಆದ ತಕ್ಷಣ ಅಲ್ಲಿಂದ ನಮ್ಮ ಈ ಎಲಿಮಿನೇಷನ್ಸ್ ಹೊರ ಹಾಕುವಂಥದ್ದು, ಈಗ ಯೂರಿಯಾ, ಯೂರಿಕ್ ಆಸಿಡ್ ಇಂಥವುಗಳೆಲ್ಲ ಅದು ನೀವು ಓದಿರ್ಬೋದು ಇದರಲ್ಲಿ, ಜುವಾಲಜಿ ನಿಮ್ಗೆ ಗೊತ್ತಾಗಿರ್ಬೋದು. ಹೇಗೆ ಅಂತ ಹೇಳಿದ್ರೆ, ಈ ಮಸಲ್ ಆಕ್ಟಿವಿಟೀಸ್ ಇಂದಾಗಿ ಬರುವಂತದ್ದು ಯೂರಿಯಾ, ಯೂರಿಕ್ ಆಸಿಡ್ ಎಲ್ಲ, ಇವುಗಳು ಹೊರ ಬರುವುದು ಜಾಸ್ತಿ ಆಗ್ತಾ ಹೋಗ್ತದೆ. ಎಲಿಮಿನೇಷನ್ ಅಂತ ಹೇಳುವಂಥದ್ದು ಜಾಸ್ತಿ ಆಯ್ತು. ವೇಸ್ಟ್ ಪ್ರಾಡಕ್ಟ್ಸ್ ಹೊರಗೆ ತೆಗೆಯುವಂಥದ್ದು ಜಾಸ್ತಿ. ಒಂದು. ಎರಡನೇದು ರಕ್ತದ ಚಲನೆ. ಈಗ ವೇಸ್ಟ್ ಪ್ರಾಡಕ್ಟ್ ಹೊರಗೆ ಬೇಕು ಅಂತ ಹೇಳಿದ್ರೆ ರಕ್ತದ ಚಲನೆ ಜಾಸ್ತಿ ಆಗಲೇಬೇಕು. ಈಗ ನಾವೇನೊಂದು ಪಾತ್ರೆಯನ್ನು ತೊಳೆದು ಅಲ್ಲಿ ನೀರು ಹೊರಗೆ ಹಾಕಬೇಕು ಅಂತ ಹೇಳಿ ಪುನಃ ಇನ್ನೊಂದ್ಸಲ ತೊಳಿತೇವೆ ಅಲ್ವಾ. ಸೊ ಅದೇ ತರ ಒಂದು ಶುದ್ಧ ಕ್ರಿಯೆ ಅಂತ ಹೇಳುವಂತ ಜಾಸ್ತಿ ಆಯ್ತು, ರಕ್ತದ ಚಲನೆ ಜಾಸ್ತಿ ಆಯ್ತು. ರಕ್ತದ ಚಲನೆ ಜಾಸ್ತಿ ಆಗುವ ಏನಾಗ್ತದೆ, ಆಕ್ಸಿಜನ್ ಅಂತ ಹೇಳುವಂತ ಜಾಸ್ತಿ ಆಗ್ತದೆ. ರಕ್ತದಲ್ಲಿ ಕೇವಲ ಆಕ್ಸಿಜನ್ ಮಾತ್ರ ಅಲ್ಲ, ನ್ಯೂಟ್ರಿಯೆಂಟ್ಸ್ ಕೂಡ ಒಟ್ಟೊಟ್ಟಿಗೆ ಹೋಗ್ತದೆ. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ಶರೀರಕ್ಕೆ ಬೇಕಾದ್ದು, ಇವುಗಳೆಲ್ಲ ರಕ್ತದ ಮೂಲಕ ಒಟ್ಟಿಗೆ ಹೋಗ್ತಾ ಇರ್ತದೆ. ಪುನಃ ಸರ್ಕ್ಯುಲೇಷನ್ ಜಾಸ್ತಿ ಆದಾಗ ಏನಾಯ್ತು, ಉಸಿರಾಟ ಸ್ವಲ್ಪ ತೀವ್ರವಾಗ್ತದೆ. ಅದರ ಅರ್ಥ ಏನು, ಆಕ್ಸಿಜನ್ ಕೂಡ ಒಳಗೆ ಹೋಯ್ತು. ಇದೆಲ್ಲ ನಾವು ಗಮನಿಸಿಕೊಳ್ಳುವಂಥದ್ದು ದೈಹಿಕವಾಗಿ. ಎರಡನೇದ್ದು, ಈ ಅಭ್ಯಾಸದ ಸಂದರ್ಭದಲ್ಲಿ ನಾವೇನ್ ಮಾಡ್ತೇವೆ, ಆಸನಕ್ಕೂ ನಾವು ಎಕ್ಸಸೈಸ್ ಇರುವಂತ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಎಕ್ಸಸೈಸ್ ನಾವೇನ್ ಮಾಡ್ತೇವೆ, ಕಂಟಿನ್ಯೂಸ್ ಮಾಡಿಬಿಟ್ಟು ಮತ್ತೊಂದು ಸ್ವಲ್ಪ ರೆಸ್ಟ್ ಮಾಡುವಂಥದ್ದು ಅಂತ. ಆದ್ರೆ ಯೋಗದಲ್ಲಿ ಹಾಗೆಲ್ಲ. ಆಸನದಲ್ಲಿ ನಾವೇನ್ ಮಾಡ್ತೇವೆ, ಉದಾಹರಣೆಗೆ ಒಂದು ಸೂರ್ಯ ನಮಸ್ಕಾರ ಮಾಡಿದೆವು, 12 ರೌಂಡ್ ಸೂರ್ಯ ನಮಸ್ಕಾರ. ಸೂರ್ಯ ನಮಸ್ಕಾರದ ನಂತರ ಸುಮ್ಮನೆ ನಿಂತ್ಕೊಂಡು ದೇಹವನ್ನು ಗಮನಿಸ್ಕೊಳ್ತಾ ಇರುವಂತದ್ದು. ಎಲ್ಲಿ ಬಿಸಿ ಆಗ್ತಾ ಉಂಟು, ಎಲ್ಲಿ ನೋವು ಕಡಿಮೆ ಆಗ್ತಾ ಉಂಟು, ಎಲ್ಲಿ ಆ ಸೆಡೆತ ಇದ್ದದ್ದು ಕಡಿಮೆ ಆಗ್ತಾ ಉಂಟು, ಉಸಿರಾಟ ಎಷ್ಟು ಜಾಸ್ತಿ ಆಗಿದೆ, ಎದೆ ಬಡಿತ ಜಾಸ್ತಿ ಆಗ್ತದೆ, ಅದು ನಿಧಾನವಾಗಿ ಕಡಿಮೆ ಆಗ್ತಾ ಉಂಟು. ಇವುಗಳನ್ನೆಲ್ಲ ನಾವು ಅನುಭವಿಸ್ತಾ ಹೋಗುವಂಥದ್ದು. ಸೊ ಈ ಅನುಭವಿಸ್ತಾ ಹೋಗುವಾಗ ಏನಾಯ್ತು, ಅಲ್ಲಿ ಮನಸ್ಸಿಗೆ ಬೇರೆ ಆಲೋಚನೆಗಳು ಬರುವುದಿಲ್ಲ ಅಲ್ವಾ. ನಾವು ಅದಕ್ಕೆ ಹೇಳುವಂಥದ್ದು, ಮನೋಹಿ ಜಗತಾಂ ಕರ್ತೃ ಮನೋಹಿ ಪುರುಷ ಸ್ಮೃತ ಅಂತ. ಮನಸ್ಸು ಅಂತ ಹೇಳುವಂಥದ್ದು ನಮ್ಮ ಜಗತ್ತನ್ನು ಸೃಷ್ಟಿ ಮಾಡಿರುವಂಥದ್ದು ಅಲ್ವೇ. ಈಗ ಏಕೆಂದರೆ ಮನಸ್ಸು ಅಂತ ಹೇಳುವಂಥದ್ದು, ಒಂದು ಚಪ್ಪಲ್ ಸೇಲ್ ಮಾಡ್ಲಿಕ್ಕೆ ಒಬ್ಬ ಉಗಾಂಡ ಸೈಡಿಗೆ ಹೋಗ್ತಾನಂತೆ. ಒಬ್ಬ ಹೊಸದಾಗಿ ಜಾಯ್ನ್ ಆದವ ಹೇಗೆ ಅಂತ ಹೇಳಿದ್ರೆ, ನನ್ನ ಚಪ್ಪಲ್ ನಾನು ಸೇಲ್ ಮಾಡ್ಬೇಕು ಒಂದು ಇಂಟ್ರೆಸ್ಟ್ ಇರ್ತದೆ. ಅಲ್ಲಿ ಹೋಗಿ ಒಂದು ಆಫ್ರಿಕನ್ ಕಂಟ್ರೀಸ್, ತುಂಬಾ ಪುವರ್ ದೇಶ, ಅಲ್ಲಿ ಯಾರು ಚಪ್ಪಲೇ ಹಾಕುದಿಲ್ಲ. ಅವ ತಿರುಗಿ ಬರ್ತಾನೆ, ಬಂದ ಮ್ಯಾನೇಜರ್ ಹತ್ರ ಹೇಳ್ತಾನೆ, ಸರ್ ನಾವು ಒಂದೇ ಒಂದು ಚಪ್ಪಲಲ್ಲಿ ಸೇಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅಲ್ಲಿ ಯಾರು ಚಪ್ಪಲ್ ಹಾಕುದಿಲ್ಲ ಅಂತ. ಎರಡನೇ ಹೋದ ಬಂದು ಹೇಳ್ತಾನೆ, ಸರ್ ನಾವೆಲ್ಲಾ ಚಪ್ಪಲನ್ನು ಸೇಲ್ ಮಾಡ್ಬೋದು, ಯಾಕಂದ್ರೆ ಅಲ್ಲಿ ಯಾರು ಚಪ್ಪಲ್ ಹಾಕುದಿಲ್ಲ ಅಂತ. ಇದೆರಡು ಮನಸ್ಸಿನ ಮೇಲೆ ಬರುವಂತದ್ದು ಅಲ್ವಾ. ಈ ಮನಸ್ಸಿನ ತಹಸ್ಥಿತಿಗೆ ತರುವಂತದ್ದು ಈ ಮಾಡುವಂತಹ ಅಭ್ಯಾಸ.
ಡಾಕ್ಟರ್ ಮಾತಾಡೋಣ ಇನ್ನಷ್ಟು. ಒಂದು ಚಿಕ್ಕ ವಿರಾಮ ತಗೊಂಡು ಬರೋಣ. ಖಂಡಿತವಾಗಿ. ವೀಕ್ಷಕರೇ, ಚಿಕ್ಕ ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮದಲ್ಲಿ ಬರ್ತೀವಿ. ಯೆನೆಪೋಯ ವಿಶ್ವವಿದ್ಯಾನಿಲಯವು ಇಸ್ಲಾಮಿಕ್ ಅಕಾಡೆಮಿ ಎಜುಕೇಷನ್ ನ ಪ್ರೋತ್ಸಾಹದಿಂದ ಶ್ರೀ ಯೆನೆಪೋಯ ಮೊಯ್ದೀನ್ ಕುಂಞಿ ಅವರ ಕನಸಿನಂತೆ 2008ರಲ್ಲಿ ದೇರಳಕಟ್ಟೆಯ ಸುಂದರ ಪರಿಸರದಲ್ಲಿ ಯುಜಿಸಿ ಮಾನ್ಯತೆಯೊಂದಿಗೆ ಸ್ಥಾಪಿಸಲ್ಪಟ್ಟಿತು. ಯೆನೆಪೋಯ ಮೆಡಿಕಲ್ ಕಾಲೇಜ್ ಎಂಬಿಬಿಎಸ್ ಶಿಕ್ಷಣವಲ್ಲದೆ ಸ್ನಾತಕೋತ್ತರ ಪದವಿ ಮತ್ತು ಡಿಪ್ಲೊಮಾ ಕೋರ್ಸ್ಗಳನ್ನು ನೀಡುತ್ತಿದೆ. ಸುಸಜ್ಜಿತವಾದ ಯೆನೆಪೋಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತೀವ್ರ ನಿಗಾ ಘಟಕ, ವೈದ್ಯಕೀಯ ತಪಾಸಣೆ, ಹೊರರೋಗಿ ವಿಭಾಗ ಸಹಿತ ವೈದ್ಯಕೀಯ ಸಂಶೋಧನೆಗಳಿಗೆ ಬೇಕಾದ ಎಲ್ಲ ತಂತ್ರಜ್ಞಾನ ಮತ್ತು ಸೌಲಭ್ಯ ಹೊಂದಿದೆ. ಪರಿಸರ ಪ್ರೇಮಿ ಕ್ಯಾಂಪಸ್, ಅತ್ಯುತ್ತಮ ಗುಣಮಟ್ಟದ ವೈದ್ಯಕೀಯ ಶಿಕ್ಷಣಕ್ಕೆ ಹೆಸರುವಾಸಿ ಯೆನೆಪೋಯ ವಿಶ್ವವಿದ್ಯಾನಿಲಯ. ಮತ್ತೆ ಸ್ವಾಗತ. ಇದು ಯೆನೆಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುತ್ತಿರುವಂತಹ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಕುರಿತು ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ವಿಜೆ ನಮಿತಾ. ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಪುನೀತ್ ರಾಘವೇಂದ್ರ. ಅವ್ರ ಜೊತೆ ಮಾತಾಡೋಣ ಬನ್ನಿ. ಡಾಕ್ಟರ್, ಇದುವರೆಗೆ ನಾವು ಥಿಯರಿ ಬಗ್ಗೆ ಮಾತಾಡಿದ್ವಿ, ಪ್ರಾಕ್ಟೀಸ್ ಬಗ್ಗೆ ಮಾತಾಡಿದ್ವಿ. ಈಗ ದೇಹದ ಸಮಸ್ಯೆಗೆ ಯೋಗ ಎಷ್ಟು ಉಪಾಯಕಾರಿ ಅಂತ ಹೇಳಿ. ಉದಾಹರಣೆಗೆ ಮುಖ್ಯವಾಗಿ ನಾವೀಗ ಪ್ರಪಂಚದಲ್ಲಿ ಜಾಸ್ತಿ ಕಾಣೋದಂದ್ರೆ ಡಯಾಬಿಟಿಸ್, ಶುಗರ್. ಸೊ ಇದಕ್ಕೆ ಯೋಗ ಹೇಗೆ ಸಹಾಯ ಆಗುತ್ತೆ? ಖಂಡಿತ. ಸೊ ನಾವು ಡಯಾಬಿಟಿಸ್ ಈಗ ನಮಗೆ ನೋಡುವ ಹಾಗೆ ಸಿಕ್ಕಾಬಟ್ಟೆ ಜಾಸ್ತಿ. ಇಂಡಿಯಾ ಇಸ್ ದ ಕ್ಯಾಪಿಟಲ್ ಆಫ್ ದಿ ಡಯಾಬಿಟಿಸ್. ಅದರಲ್ಲಿ ನಮ್ಮ ಕರ್ನಾಟಕ. ಅದು ನಾವು ಹೇಳುವ ಹಾಗೆ ಇದೊಂದು ಸ್ವಲ್ಪ ಇದು ಎಂತದ್ದು ಸ್ವೀಟ್ ಕಾಯಿಲೆ ಅಂತೇಳಿ, ಸಿಹಿಯಾದ ಕಾಯಿಲೆ ಅಂತೇಳಿ. ಯಾಕಂದ್ರೆ ಸಿಹಿ ತಿನ್ನುವುದ್ರಿಂದಲೇ ಬರ್ತದೆ ಅಂತ ಹೇಳುವಂತದ್ದು ತಪ್ಪು. ಆದ್ರೆ ಯಾಕಂದ್ರೆ ಅದು ಡಯಾಬಿಟಿಕ್ ಬರ್ಲಿಕ್ಕೆ ಕಾರಣ ಅಂತ ಹೇಳುವಂಥದ್ದು ಮನಸ್ಸು ಕೂಡ ಒಂದು ನೇರವಾಗಿ ಕಾರಣ ಅಂತ ಹೇಳುವಂಥದ್ದು. ಸ್ಟ್ರೆಸ್. ನಾವ್ ಹೇಳ್ತೇವೆ ಸ್ಟ್ರೆಸ್ ಇಂದಾಗಿ ಎಲ್ಲಾ ಬಗೆಯ ಕಾಯಿಲೆಗಳು ಬರ್ತದೆ ಅಂತೇಳಿ. ಸ್ಟ್ರೆಸ್ ಅಂದ್ರೆ ಎಂತದ್ದು? ಸ್ಟ್ರೆಸ್ ಕೆನಾಟ್ ಬಿ ಸ್ಟ್ರೆಸ್ ಅಂಟಿಲ್ ಅನ್ಲೆಸ್ ಯು ಸ್ಟ್ರೆಸ್ ಇಟ್. ಆಯ್ತಾ? ನೀವು ಸ್ಟ್ರೆಸ್ ಮಾಡಿದರೆ ದಟ್ ವಿಲ್ ನಾಟ್ ಬಿಕಮ್ ದ ಸ್ಟ್ರೆಸ್ ಕಂಪ್ಲೀಟ್ಲಿ. ಈಗ ಇವತ್ತಿನ ಸ್ಥಿತಿಯಲ್ಲಿ ನಾವು ನೋಡೋದು ಹೇಗೆ ಅಂತ ಹೇಳಿ, ಎವ್ರಿಥಿಂಗ್ ಇಸ್ ಕನೆಕ್ಟೆಡ್ ಟು ದ ಸ್ಟ್ರೆಸ್. ಎಲ್ಲವೂ ಈಗ ಒಂದು ಸ್ಟ್ರೆಸ್ ಇಲ್ಲದ ಯಾರಿಗೆ? ಎಲ್ಲರಿಗೂ ಸ್ಟ್ರೆಸ್. ನಾಯಿಗೂ ಕೂಡ ಅದರದ್ದೇ ಆದಂತ ಸ್ಟ್ರೆಸ್ ಅಲ್ವಾ? ನಾನೀಗ ನಾಳೆ ದಿವಸ ನನಗೆ ಊಟಕ್ಕೆ ಸಿಕ್ಕದಿದ್ರೆ ಏನಪ್ಪಾ ಅಂತ ಹೇಳ್ಕೊಂಡು ಎಲ್ಲ ಕಡೆ ಹೋಗುವಂತದ್ದು. ಹಾಗೆ ಈ ಮಧುಮೇಹ ಅಂತ ಹೇಳುವಂತದ್ದು, ಡಯಾಬಿಟಿಕ್ ಹೇಳುವಂತ ಜಾಸ್ತಿ ಕಾರಣ ಒಂದು ಸ್ಟ್ರೆಸ್ ಅಂತೇಳಿ. ಮತ್ತೆ ಎರಡನೇದು ಹೇಗೆ ಅಂತ ಹೇಳಿದ್ರೆ, ನಮ್ಮ ಇಂಡಿಯನ್ ಜೆನೆಟಿಕ್ಸ್ ಆರ್ ಪ್ರೋನ್ ಫಾರ್ ದಟ್. ಇಂಡಿಯನ್ ಜೀನ್ಸ್ ಡಯಾಬಿಟಿಸ್ಗೆ ತುಂಬಾ ಇಷ್ಟ ಆದ ಹಾಗೆ ಅವರಿಗೆ. ನಾವೆಂತ ಹೇಗೆ ಅಂತ ಹೇಳಿದ್ರೆ, ಇಂಡಿಯಾದಲ್ಲಿ ಎಲ್ಲದಕ್ಕೂ ನಾವು ಸಿಹಿ ಹಂಚೋಣ ಅಂತ ಹೇಳ್ತೇವೆ ನೋಡಿ. ಹಾಗೆ ಇದರಿಂದಾಗಿ ಇದು ಕಾಯಿಲೆ ಅಂತ ಹೇಳುವಂಥದ್ದು ಬರುವಂಥದ್ದು ಅಂತೇಳಿ. ಹಾಗೆ ಈ ಅಭ್ಯಾಸದಲ್ಲಿ, ಆಸನಗಳ ಅಭ್ಯಾಸದಲ್ಲಿ ವಿಶೇಷವಾಗಿ ಯೋಗಾಸನ ನಾವು ಡಯಾಬಿಟಿಕ್ ಕಂಟ್ರೋಲ್ಗೆ ಹೇಗೆ ಸಾಧ್ಯ ಆಗ್ತದೆ ಅಂತ ಹೇಳಿದ್ರೆ, ಒಂದು ಈ ಮಧುಮೇಹ ಯಾಕೆ ಶರೀರಕ್ಕೆ ಬರ್ತದೆ ಅಂತ ಹೇಳಿ, ದೈಹಿಕ ಚಟುವಟಿಕೆ ಕಡಿಮೆ ಆದಾಗೆ. ಇದಕ್ಕೆ ಅದು ಒಬೇಸಿಟಿಯೂ ಒಂದು ಕಾರಣ ಅಂತೇಳಿ. ಅದಕ್ಕೊಂದು ಮಾತಿದೆ, ಒಬೇಸಿಟಿ ರನ್ಸ್ ಇನ್ ದ ಫ್ಯಾಮಿಲಿ ಬಿಕಾಸ್ ನೋ ಒನ್ ರನ್ಸ್ ಇನ್ ದಿ ಫ್ಯಾಮಿಲಿ ಅಂತ ಹೇಳಿ ಅಷ್ಟೇ. ಒಬೇಸಿಟಿ ರನ್ಸ್ ಇನ್ ದ ಫ್ಯಾಮಿಲಿ ಬಿಕಾಸ್ ನೋ ಒನ್ ರನ್ಸ್ ಇನ್ ದ ಫ್ಯಾಮಿಲಿ ಅಂತ. ಯಾಕೆ ನೋ ಒನ್ ರನ್ಸ್? ಬೆಳಿಗ್ಗೆ 7 ಗಂಟೆ ಡ್ಯೂಟಿಗೆ ಹೋಗಿ ಆಯ್ತು. ದೆನ್ ವಾಟ್ ಟೈಮ್ ದೇ ವಿಲ್ ರನ್ ಅಂತ ಹೇಳಿ, ಈ ರನ್ನಿಂಗ್ ನಾನು ಏನು ಅಂತ ಯೋಚನೆ ಮಾಡ್ಕೊಂಡಿದ್ದೀನಿ. ಒಬೇಸಿಟಿ ಅಂತ. ಹಾಗೆ ಈ BP ಶುಗರ್ ಕೂಡ ಅದೇ ತರದ್ದು. ಈಗ ಶುಗರ್ ಅನ್ನುವಂಥದ್ದು ನಾವು ಮೊದಲೆಲ್ಲ ಹೇಳುವ ಹಾಗೆ 60 ವರ್ಷ ಆದ ಮೇಲೆ ಸಿಹಿ ಮೂತ್ರ ಕಾಯಿಲೆ ಅಂತ ಹೇಳುವಂಥದ್ದು ಫಸ್ಟ್. ಅದೀಗ ಈಗ ಹಾಗೆ ಅಲ್ಲ, ಈಗ 25 ವರ್ಷಕ್ಕೂ ಕೂಡ ಬರ್ತಾ ಇರ್ತದೆ. ಆದ್ರೆ ಯೋಗ ಅನ್ನುವಂಥದ್ದು ಅದನ್ನ ನಿವಾರಣೆ ಮಾಡ್ಲಿಕ್ಕೆ ಹೇಗೆ, ಎಷ್ಟು ಅನುಕೂಲ. ಆಗ ನಾನು ಹೇಳಿದಾಗೆ, ಒಂದು ದೈಹಿಕ ಚಟುವಟಿಕೆ ಕಡಿಮೆ ಆದಾಗ, ಎರಡನೇದ್ದು ಮಾನಸಿಕ ನೆಮ್ಮದಿ ಅಥವಾ ಒಂದು ಮಾನಸಿಕ ಸಮಸ್ಥಿತಿ ಅಂತ ಹೇಳುವಂಥದ್ದು ಕಡಿಮೆ ಆದಾಗ ಅಂತ ಹೇಳಿ. ಮಾನಸಿಕ ಸಮಸ್ಥಿತಿ ಅಂದ್ರೆ ಏನು? ಅದೇ ನಾವು ಸ್ಟ್ರೆಸ್ ಅಂತ ಕರೆಯುವಂಥದ್ದು. ಈಗ ಮಕ್ಕಳಲ್ಲಿ ನೋಡಿ, ವರ್ಷ ಪೂರ್ತಿ ಓದಿರ್ತಾರೆ, ಎಕ್ಸಾಮಿಗೆ ಆಗೋದು ಮರ್ತೋಯ್ತು ಅಲ್ವಾ? ಯಾಕೆ? ಅದು ಸ್ಟ್ರೆಸ್ ಇಂದಾಗಿ ಅಂತ ಹೇಳಿ ಅಷ್ಟೇ. ಈಗ ನಾವು ಅದಕ್ಕೆ ನಾನು ಮೊದಲೇ ಹೇಳ್ತಿದ್ದೆ, ಸ್ಟ್ರೆಸ್ ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿದ್ರೆ, ಎ ವುಮನ್ ಪ್ರಿಪೇರ್ಸ್ ಎ ಬಿರಿಯಾನಿ ಇನ್ ದ ಹೋಮ್ ಅಂತ ಹೇಳಿ. ಒಬ್ಬರು ಲೇಡಿ ಮನೆಯಲ್ಲಿ ಬಿರಿಯಾನಿ ಮಾಡುವಾಗ ಅದು ಹೇಗೆ ಅಂತ ಹೇಳಿದ್ರೆ ನೋಡಿ, ಅವರ ತಾಯಿಯ ಮನೆಯವರು ಬರುವಾಗ ಒಂದು ಮನೆಯಲ್ಲಿ ಹೆಂಡತಿ ಆದವಳು ಅಡಿಗೆ ಮಾಡೋಳು ಚಂದ ಬಂದಿರ್ತದೆ ಆ ದಿವಸ. ಗಂಡನ ಮನೆಯವರು ಬರುವಾಗ ಸ್ವಲ್ಪ ಸ್ಪೆಷಲ್ ಕಾನ್ಶಿಯಸ್ ತಗೊಳ್ಳೋದು. ಯಾಕೆ? ಅವರೆಲ್ಲ ತಪ್ಪಾದ್ರೆ ಏನಾದ್ರು ನಗಾಡ್ತಾರ ಏನೋ ಹಾಗೆ ಅಂತೇಳಿ. ಎಲ್ಲ ಆದ್ಮೇಲೆ ಏನಾದ್ರು ಮಾಡಿ ಲಾಸ್ಟಿಗೆ ನಡುವಾಗ ಏನಾದ್ರು ಒಂದು ಸ್ವಲ್ಪ ಸಮಸ್ಯೆ ಆಗಿರ್ತದೆ. ಮತ್ತೆ ಒಂದು ಮಾಮೂಲಿ ಡೈಲಾಗ್, ಮಾಮೂಲಿಯಾಗಿ ಇವತ್ತು ಬರ್ಲಿಲ್ಲ ಮಾರ್ರೆ ಅಂತ ಹೇಳುವಂಥದ್ದು ಅಲ್ವಾ? ಸೊ ಇದೆಲ್ಲ ಬಗೆದು ಇದೆಲ್ಲವೂ ಒಂದೊಂದು ಸೇರಿಕೊಂಡು ಬರುವಂತದ್ದೇ ಸ್ಟ್ರೆಸ್ ಅಂತ ಹೇಳುವಾಗ. ಸೊ ಹಾಗಾಗಿ ಈ ಯೋಗಾಭ್ಯಾಸವನ್ನು ನಾವು ಮಾಡಿಕೊಂಡು ಹೋಗುವಾಗ ಏನಾಗ್ತದೆ, ಮನಸ್ಸಿನಲ್ಲಿ ಇರುವಂತಹ ಆ ಸ್ಟ್ರೆಸ್ ಎನ್ನುವಂಥದ್ದು, ಒತ್ತಡ ಎನ್ನುವಂಥದ್ದು ನಿರ್ವಹಣೆ ಆಗ್ತಾ ಬರ್ತದೆ. ಯಾವಾಗ ಮನಸ್ಸಿನ ಒತ್ತಡದ ನಿರ್ವಹಣೆ ಕಡಿಮೆ, ಅಂದ್ರೆ ಒತ್ತಡ
ಕಡಿಮೆ ಆಗ್ತಾ ಬರ್ತದೆ, ಶರೀರದ ಎಲ್ಲ ಕ್ರಿಯೆಗಳು ಚೆನ್ನಾಗಿ ಆಗ್ತಾ ಇರುವಂತದ್ದು. ನಾವು ಅದಕ್ಕೆ ಸೈಕೋನ್ಯೂರೋ ಇಮ್ಯುನಾಲಜಿ ಅಂತ ಕರಿತೇವೆ. ಸೈಕೋನ್ಯೂರೋ ಇಮ್ಯುನಾಲಜಿ ಅಂತ ಹೇಳಿದ್ರೆ ದೇಹದ ಇಮ್ಯುನಿಟಿ ಶಕ್ತಿ ಕಡಿಮೆ ಆಗುವಂತದ್ದು ಯಾವಾಗ ಮನಸ್ಸಿಗೆ ಒತ್ತಡ ಜಾಸ್ತಿ ಆದಾಗ. ಅದಕ್ಕೆ ನಾವು ನೋಡಿ ಎಕ್ಸಾಮ್ ಟೈಮ್ ಅಲ್ಲಿ ಮಕ್ಕಳಿಗೆ ಜ್ವರ ಬರ್ತದೆ, ತಲೆನೋವು, ಅದೆಲ್ಲ ಅದೇ ಕಾರಣಕ್ಕೆ. ಯಾಕಂದ್ರೆ ಒಂದೇ ಸಲ ಸ್ಟ್ರೆಸ್ ತಕೊಂಡ್ರು, ಸ್ಟ್ರೆಸ್ ಜಾಸ್ತಿ ಆಗಿ ಏನಾಯ್ತು, ಇಮ್ಯುನಿಟಿ ಡೌನ್ ಆಯ್ತು, ತಕ್ಷಣಕ್ಕೆ ಕಾಮನ್ ಕೋಲ್ಡ್ ಆಗಿರ್ಬೋದು, ಸೊಂಟ ನೋವಾಗಿರ್ಬೋದು, ವರ್ಷ ಪೂರ್ತಿ ಇಲ್ಲದೆ ಇರುವಂತದ್ದು ಒಂದೇ ಸಲಕ್ಕೆ ಬಂದಿರ್ತದೆ. ಹಾಗೆ ಯೋಗಾಭ್ಯಾಸನ ಅಭ್ಯಾಸ ಮಾಡಿಕೊಂಡು ಹೋಗುವಾಗ ಒಂದು ದೈಹಿಕ ಚಟುವಟಿಕೆ ಜಾಸ್ತಿ. ದೈಹಿಕ ಚಟುವಟಿಕೆ ನಾವು ಮಾಡ್ತಾ ಹೋದಾಗ ಏನಾಗ್ತದೆ, ಶರೀರದಲ್ಲಿ ಗ್ಲುಕೋಸ್ ಎನ್ನುವಂತ ಯುಟಿಲೈಸೇಷನ್ ಸ್ಟಾರ್ಟ್ ಆಗ್ತದೆ. ಡಯಾಬಿಟಿಸ್ ಅಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಆಗುದು ಯಾವಾಗ ನಾವು ಅದನ್ನ ಬಳಸಿಕೊಳ್ಳದೇ ಇದ್ದಾಗ. ಎಕ್ಸರ್ಸೈಸ್ ಜಾಸ್ತಿ ಮಾಡಿದಾಗ ಏನಾಯ್ತು, ಬಳಸಿಕೊಳ್ಳುವಂಥದ್ದು ಜಾಸ್ತಿ ಆಯ್ತು. ಬಳಸಿಕೊಳ್ಳುವಂಥದ್ದು ಜಾಸ್ತಿ ಆದಾಗ ಏನಾಯ್ತು, ಶುಗರ್ ಲೆವೆಲ್ ಕಡಿಮೆ ಆಗ್ತಾ ಬಂತು. ಒಂದು. ಎರಡನೇದು ಮನಸ್ಸಿನ ನೆಮ್ಮದಿ. ಈಗ ನಾನು ಈ ಹಿಂದೆ ಅಭ್ಯಾಸ ಮಾಡ್ತಾ ಇರುವಾಗ ಹೇಳುವಾಗೆ, ಅವರು ಅಭ್ಯಾಸದ ನಂತರ ದೇಹವನ್ನು ಗಮನಿಸಿಕೊಂಡು ಹೋದಾಗ ಏನಾಗ್ತದೆ ಅಲ್ಲಿ, ಓಕೆ ಈ ಅಭ್ಯಾಸದ ನಂತರದ ಶರೀರದಲ್ಲಿ ಈ ಬಗ್ಗೆ ಆಲೋಚನೆಗಳಾಗ್ತಾ ಉಂಟು. ಅಷ್ಟೊತ್ತಿಗೆ ಆಫೀಸಿನ ಚಿಂತೆಯೂ ನೆನಪಾಗುದಿಲ್ಲ, ಮನೆಯ ಚಿಂತೆಯೂ ನೆನಪಾಗುದಿಲ್ಲ, ಕೇವಲ ಶರೀರದ ಮೇಲೆ ಮಾತ್ರ ಗಮನ ಹೋಗ್ತದೆ. ಅಷ್ಟು ಅವಧಿಯವರೆಗೆ ಉಳಿದ ಚಿಂತೆಗಳಿಂದ ದೂರ ಆದ್ರು. ನಮ್ಮಲ್ಲಿ ಎಷ್ಟೋ ಪೇಷಂಟ್ ಅಲ್ಲಿ ನಾವು ನೋಡ್ತೇವೆ, ಡಯಾಬಿಟಿಕ್ಸ್ ನಲ್ಲಿ ಶುಗರ್ ಲೆವೆಲ್ ಸಿಕ್ಕಾಬಟ್ಟೆ ಜಾಸ್ತಿ ಆಗುದು ಯಾವಾಗ ಅಂತ ಹೇಳಿದ್ರೆ, ಶುಗರ್ ತಿನ್ನೋದ್ರಿಂದ ಅಂತಲ್ಲ, ಎರಡನೇದು ಅಯ್ಯೋ ನನಗೆ ಶುಗರ್ ಬಂತು ತಿನ್ಲಿಕ್ಕೆ ಆಗುದಿಲ್ಲಲ್ಲ ಅಂತ ಯೋಚನೆ ಮಾಡಿ ಅದರಿಂದಾಗಿ ಶುಗರ್ ಲೆವೆಲ್ ಜಾಸ್ತಿ ಆಗುವಂಥದ್ದು. ಅವುಗಳು ಒಂದೊಂದು ರೀತಿಯಾದಂತಹ ಸ್ಟ್ರೆಸ್. ಹಾಗಾಗಿ ಯೋಗಾಭ್ಯಾಸದ ಈ ರೀತಿಯಾಗಿ ಮಾಡಿಕೊಂಡು ಹೋದಾಗ ಅವುಗಳಲ್ಲಿ ಆಸನಗಳಾಗಿರ್ಬೋದು, ಮೀನ್ ಸೈಡ್ಗೆ ಟ್ವಿಸ್ಟ್ ಮಾಡುವಂತ ಜಾಸ್ತಿ ಮಾಡುವಂತ ಆಸನಗಳು, ಇವುಗಳಿಂದ ಶರೀರದಲ್ಲಿ ಸಕ್ಕರೆ ಅಂಶವನ್ನು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಎರಡನೇದು ರಕ್ತದ ಚಲನೆ. ನಾವು ಅವಾಗ ಹೇಳ್ತೇವೆ ಅಭ್ಯಾಸ ಮಾಡುವಾಗ ರಕ್ತದ ಚಲನೆ ಜಾಸ್ತಿ ಆಗ್ತದೆ. ಯಾವಾಗ ಈ ಚಲನೆ ಜಾಸ್ತಿ ಆಗ್ತದೆ, ಇನ್ಸುಲಿನ್ ಪ್ರೊಡ್ಯೂಸ್ ಆಗುವಂತದ್ದು ಜಾಸ್ತಿ ಆಗ್ತದೆ. ಡಯಾಬಿಟಿಸ್ ಕಡಿಮೆ ಮಾಡ್ಲಿಕ್ಕೆ ಸಾಕಲ್ಲ ಅದ್ವೇ. ಡಾಕ್ಟರ್, ಡಯಾಬಿಟಿಸ್ ಬಗ್ಗೆ ಮಾತಾಡಿದ್ವಿ. ಆಲ್ ಟೋಟಲ್ ಈ ಹೈಪರ್ ಟೆನ್ಷನ್ ಆಗಿರ್ಬೋದು, ಜಾಸ್ತಿ ಟೆನ್ಷನ್ ಮಾಡುವಂತದ್ದು, ಬ್ಯಾಕ್ ಪೇನ್, ಇದ್ರ ಕುರಿತಾಗಿ ಮಾಹಿತಿ ನೀಡಿ. ಹಾಗೇನೆ ಇನ್ನೊಂದು ಪ್ರಶ್ನೆ ಜೊತೆಯಾಗಿ, ಬ್ಯಾಕ್ ಪೇನ್ ಇದ್ದವರು ಯೋಗ ಮಾಡಬಹುದಾ? ಖಂಡಿತ. ನೋಡಿ, ಮೊದಲನಾಗಿ ನಾವು ಬ್ಯಾಕ್ ಪೇನ್ಗೆ ಬರುವ. ಇವಾಗ ಬ್ಯಾಕ್ ಪೇನ್ ಮ್ಯಾನೇಜ್ಮೆಂಟ್ಗೆ ಇರುವಂತದ್ದು ನಮಗೆ ಯೋಗಾಭ್ಯಾಸಗಳು. ಆಯ್ತಾ? ಬ್ಯಾಕ್ ಪೇನ್ ಅಂತ ಹೇಳುವಂಥದ್ದು ಈಗ ಸರ್ವೇ ಸಾಮಾನ್ಯ. ಅದು ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ ಹೇಳುವಂಥದ್ದು ಅಷ್ಟು ಜನಕ್ಕೆ, ಈಗ ಒಂದು ಕನಿಷ್ಠ ಒಂದು 100 ಜನರನ್ನು ತಕೊಂಡ್ರೆ 100 ಜನರನ್ನ 50 ಜನಕ್ಕೆ ಅಂತ ಬ್ಯಾಕ್ ಪೇನ್ ಇದ್ದೇ ಇರ್ತದೆ. ಯಾಕೆ ಬ್ಯಾಕ್ ಪೇನ್ ಇರ್ತದೆ? ಒಂದು, ಕೂತಲ್ಲಿಂದ ನಾವು ಕುರ್ಚಿಯನ್ನು ಮಾತ್ರ ಅಲ್ಗಾಡಿಸ್ತೇವೆ ಅಷ್ಟೇ ಹೊರತು ಆಚೆ ಈಚೆ ಕೂತ್ಕೊಳ್ಳಿಕ್ಕೆ ಹೊರತು ನಾವೇ ಅಲ್ಗಾಡುದಿಲ್ಲ. ಅಂದ್ರೆ ಕೂತಲ್ಲಿ ಕುರ್ಚಿಗೆ ಜಾಸ್ತಿ ಅಂಟಿಕೊಂಡಿರುವಂತ ಜಾಸ್ತಿ, ಅಲ್ಲಿ ಏನಾಯ್ತು, ದೈಹಿಕ ಚಟುವಟಿಕೆ ಕಡಿಮೆ ಆಯ್ತು. ಲಾಂಗ್ ಸೈಡ್ ಕೂತ್ಕೊಂಡೇ ಇರುವ ಕಾರಣ ಅಲ್ಲಿಂದ ಬರುವಂತದ್ದು ಪೇನ್. ಈಗ ಅವರಿಗೆ ಅದನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ಹೇಗೆ ಅಂತ ಹೇಳಿದ್ರೆ, ಆಸನಗಳಲ್ಲಿ ಸೂಕ್ತವಾದಂತ ಆಸನಗಳನ್ನು ನಾವು ತಗೊಳ್ಕೊಳ್ಬೇಕು ಹೊರತು ಮುಂದೆ ಬಾಗುವಂತದ್ದು ಜಾಸ್ತಿ ಅಂತವುಗಳನ್ನ ಮಾಡಬಾರ್ದು. ಏನಾಗ್ತದೆ, ಮುಂದೆ ಜಾಸ್ತಿ ಬಾಗಿದ ನಂತರ ಸೊಂಟಕ್ಕೆ ಸ್ಟ್ರೆಚ್ ಜಾಸ್ತಿ ಆಗ್ತದೆ, ಅದು ನೋವು ಜಾಸ್ತಿ ಆಗಿರ್ತದೆ. ಅದನ್ನ ಮಾಡೋದಲ್ಲ, ಸೂಕ್ತವಾದಂತ ಆಸನಗಳು, ಹಿಂದೆ ಬಾಗುವಂತದ್ದು, ನಿಧಾನಕ್ಕೆ ಕೈ ಮೇಲೆ ಕಾಲ್ ಮೇಲೆ ಎತ್ತುವಂತದ್ದು, ಸ್ವಲ್ಪ ಹಿಂದಕ್ಕೆ ನಿಂತುಕೊಂಡು ಹಿಂದೆ ಬಾಗುವಂತದ್ದು, ಈ ರೀತಿಯಾದಂತಹ ಸೂಕ್ತವಾದಂತ ಆಸನಗಳನ್ನು ಮಾಡಿಕೊಂಡು ಹೋದಾಗ ಅದರಿಂದ ಬೆನ್ನು ನೋವು ಕಡಿಮೆ ಸಾಧ್ಯ ಆಗ್ತದೆ. ಇನ್ನು ಹೈಪರ್ ಟೆನ್ಷನ್ ಅಂತ ಹೇಳುವಂಥದ್ದು ನಾವು ಹಾಗೆ ಹೇಳುದು. ಯಾಕೆ, ಈಗ ಬ್ಲಡ್ ಪ್ರೆಷರ್ ಅಂತ ಹೇಳುವಂಥದ್ದು ಯಾವಾಗ ಜಾಸ್ತಿ ಆಗ್ತದೆ? ಎನಿ ಮೊಮೆಂಟ್. ಎಕ್ಸಾಮ್ ಹಾಲ್ ಅಲ್ಲಿ ಕೂತು ಕ್ವಶನ್ ಪೇಪರ್ ಕೈ ಮುಂದೆ ಬರ್ತದೆ, ನಾವು ಓದದ ಕ್ವಶನ್ ಫಸ್ಟ್ ಪೇಪರ್ ಕೊಡಾಗ ಆಟೋಮೆಟಿಕಲಿ ಅಂದ್ರೆ ಎದೆ ಬಡಿತಾ ಡಬ 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 ಸ್ಟಾರ್ಟ್ ಆಗ್ತದೆ ಅಲ್ವಾ? ನಾವು ಅದಕ್ಕೆ ಯೂ ಸ್ಟ್ರೆಸ್, ಡಿಸ್ಟ್ರೆಸ್ ಅಂತೇಳಿ ಕರೆಯುವಂಥದ್ದು. ಹಾಗೆ ಸೊ ಎನಿ ಟೈಮ್ ಅದರಿಂದ ಜಾಸ್ತಿ ಆಗಿರ್ತದೆ. ಆದ್ರೆ ಇದು ಇದು ಹೆಚ್ಚಾಗಬಾರ್ದು ಅಂತ ಹೇಳುವಂಥದ್ದಲ್ಲ, ಆಗ್ಲೇಬೇಕು. ನಾವಕ್ಕೆ ಫ್ಲೈಟ್ ಅಂಡ್ ಫೈಟ್ ರೆಸ್ಪಾನ್ಸ್ ಅಂತ ಕರೆಯುವಂಥದ್ದು. ಈಗ ಹೇಗೆ ಫ್ಲೈಟ್ ಅಂಡ್ ಫೈಟ್ ಅಂತ ಹೇಳಿ ಮುಂದ್ಗಡೆ ಹಾವು ಬರ್ತಾ ಉಂಟು, ಎರಡು ರೆಸ್ಪಾನ್ಸ್, ಒಂದು ಫ್ಲೈಟ್ ಆರ್ ಫೈಟ್. ಒಂದು ನಾವನ್ನ ಓಡಬೇಕು, ಇಲ್ಲಾಂದ್ರೆ ಅದ್ರೊಟ್ಟಿಗೆ ಹೊಡೆದಾಡ್ಬೇಕು ಅಂತ ಹೇಳಿ. ಯೂಶುವಲ್ ನಾವು ಸೆಕೆಂಡ್ ಇದು ಆಪ್ಷನ್ ತಗೊಳ್ಳುವಂಥದ್ದು. ಬಟ್ ಸೆಕೆಂಡ್ ಇದಕ್ಕೆ ಆದ್ರೂ ಕೂಡ ಎನರ್ಜಿ ಬೇಕಲ್ಲ, ಹಾರ್ಟ್ ರೇಟ್ ಜಾಸ್ತಿ ಆದ್ರೆ ಮಾತ್ರ ಅದಲ್ಲಿಗೆ ಕನೆಕ್ಟ್ ಆಗುವಂಥದ್ದು. ಅದು ಒಂದು ಸಮಯದವರೆಗೆ ಮಾತ್ರ. ಆದ್ರೆ ಹೈಪರ್ ಟೆನ್ಷನ್ ಅಂತ ಹೇಳುವಂಥದ್ದು ಹೇಗೆ ಅಂತ ಹೇಳಿದ್ರೆ, ರಕ್ತದ ಮೇಲೆ ಹೃದಯದ ಮೇಲೆ ಒತ್ತಡ ಜಾಸ್ತಿ ಆದಾಗ, ಹೃದಯದ ಮೇಲೆ ಒತ್ತಡ ಜಾಸ್ತಿ ಆಗ್ತದೆ, ಅಥವಾ ಶರೀರದಲ್ಲಿ ಡಿಮಾಂಡ್ ಜಾಸ್ತಿ ಆಗ್ತದೆ. ನಂಗೆ ತುಂಬಾ ಬೇಕು ಅಂತ ಹೇಳಿ. ಹೇಗೆ ಈಗ ಹಾರ್ಟ್ ಅಂತ ಹೇಳುವಂತ ಪಂಪ್ ಇದ್ದಾಗೆ, ಒಂದು 5 HP ಪಂಪ್ ಒಂದು 5 ಫ್ಲೋರ್ ಬಿಲ್ಡಿಂಗ್ ಗೆ ಸಾಕು. ನಾವು 10 ಫ್ಲೋರ್ ಬಿಲ್ಡಿಂಗ್ ಹಾಕಿ 5 HP ಪಂಪ್ ಹಾಕಿದ್ರೆ ಆಗುದಿಲ್ಲ, ಪ್ರೆಷರ್ ಜಾಸ್ತಿ ಬೇಕಾಗ್ತದೆ ಅಲ್ವಾ? ಸೊ ದಟ್ ಈಸ್ ಕಾಲ್ಡ್ ಆಸ್ ಬ್ಲಡ್ ಪ್ರೆಷರ್ ಇನ್ಕ್ರೀಸ್ಡ್ ಅಂತ ಹೇಳಿ. ಹಾಗಾಗಿ ಇದನ್ನ ನಿಯಂತ್ರಣ ಮಾಡಿಕೊಳ್ಳಿಕ್ಕೆ ಅಭ್ಯಾಸದಲ್ಲಿ, ಯೋಗಾಭ್ಯಾಸದಲ್ಲಿ ಏನಾಗ್ತದೆ. ಡಾಕ್ಟರ್, ಒಂದು ನಿಮಿಷ, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ತೀನಿ. ಹಲೋ, ನಮಸ್ತೆ.
ಓಕೆ, ಕಾಲ್ ಕಟ್ ಆಯಿತು. ವೀಕ್ಷಕರೇ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಏನಾದರೂ ಕಾಲ್ ಮಾಡಬೇಕು ಅಂತ ಇದ್ರೆ ದಯಮಾಡಿ ನೆಟ್ವರ್ಕ್ ಇರೋ ಪ್ಲೇಸಿಗೆ ಬಂದು ಕರೆ ಮಾಡಿ ಅಂತ ಹೇಳ್ತಾ. ಎಸ್ ಡಾಕ್ಟರ್, ನಾವೀಗ ಸಮಯದ ಅಭಾವ ಇರೋದ್ರಿಂದ ಡೈರೆಕ್ಟ್ ಆಗಿ ಎಂಡಿಗೆ ಬರೋಣ. ಫೈನಲ್ ಆಗಿ ವೀಕ್ಷಕರಿಗೆ ಒಂದು ಟಿಪ್ಸ್ ಕೊಡೋದಾದ್ರೆ ಏನ್ ಕೊಡ್ತೀರಾ? ಹಾಗೇನೆ ಟಿವಿ ನೋಡ್ಕೊಂಡು ಈ ಯೂಟ್ಯೂಬ್ ನೋಡ್ಕೊಂಡು ಯೋಗಾಭ್ಯಾಸ ಮಾಡಬಹುದಾ? ಅದನ್ನೇ ಟಿಪ್ಸ್ ತಗೊಳ್ಳೋಣ, ಬೆಸ್ಟ್. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಭಾರತೀಯರಲ್ಲಿ ಅಂತಲ್ಲ, ಎಲ್ಲರಲ್ಲಿಯೂ ಕೂಡ ಒಂದು ಮನುಷ್ಯ ಸಹಜವಾಗಿ ಯಾವುದೊಂದು ಆರಂಭದಲ್ಲಿ ಬರುವಾಗ ನಮ್ಮಲ್ಲಿ ಒಂದು ಇಂಟ್ರೆಸ್ಟ್ ಜಾಸ್ತಿ. ಮನೆ ಲ್ಯಾಂಡ್ ಲೈನ್ ಬರುವಾಗ ಎಲ್ಲರೂ ಓಡಿದ್ದು. ಇವಾಗ ಮೊಬೈಲ್ ರಿಂಗ್ ಆದ್ರೂ ಕೂಡ ತೆಗಿಲಿಕ್ಕೆ ಮನಸ್ಸಾಗುದಿಲ್ಲ. ಸೊ ಅದೇ ತರ ಈಗ ಯೋಗ ದಿವಸದ ನಂತರ ಒಂದು 15 ದಿವಸ ಆಗ್ತದೆ, 30 ದಿವಸ ಆಗ್ತದೆ, ಅಷ್ಟೊತ್ತಿಗೆ ನಂತರ ಮತ್ತೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಬರ್ತದೆ. ಆ ನಂತರ ಪುನಃ ಸ್ಟಾರ್ಟ್ ಮಾಡ್ತೇವೆ. ಸ್ಟಾರ್ಟ್ ಮಾಡುವಾಗ ನಮ್ಮಲ್ಲಿ ಎಂತ ಸಮಸ್ಯೆ, ನಾವೆಲ್ಲೋ ಒಂದು ಹಳ್ಳಿ ಮೂಲೆಯಲ್ಲಿ ಇದ್ದೇವೋ, ಇನ್ನೊಂದು ಎಲ್ಲಿಯೋ ಒಂದು ಕಡೆ ಇರ್ತೇವೋ. ಸೊ ಎಂತ ಮಾಡುದು, ತೊಂದ್ರೆ ಇಲ್ಲ, ಈಗ ಜಗತ್ತೇ ಕೈಯಲ್ಲಿ ಉಂಟು. ಮೊಬೈಲ್ ಓಪನ್ ಮಾಡಿದ್ರೆ ಕಾಣ್ತದೆ, ಎಲ್ಲವನ್ನ ಅದ್ರಲ್ಲಿ ನೋಡಿಕೊಂಡು ಮಾಡ್ಲಿಕ್ಕೆ ಆಗ್ತದೆ. ಸೊ ತಕ್ಷಣಕ್ಕೆ ನಾವೇನ್ ಮಾಡ್ತೇವೆ, ನಾಳೆಯಿಂದ ಬೆಳಿಗ್ಗೆ ಒಂದು ಅರ್ಧ ಗಂಟೆ ಮಾಡುವ, ಮೊಬೈಲ್ ಅಲ್ಲಿ ಹೇಗೆ ಉಂಟಲ್ಲ ಅದನ್ನ ನೋಡಿಕೊಂಡು ಮಾಡ್ರೆ ಸಾಕಲ್ಲ ಅಂತೇಳಿ. ಆದ್ರೆ ಅದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ನಾವು ಸ್ವಯಂ ವೈದ್ಯ ಅಂತ ಹೇಳುವಂಥದ್ದು ಯಾವತ್ತು ಅಪಾಯಕಾರಿಯೋ ಹಾಗೆ ಯೋಗಾಭ್ಯಾಸದಲ್ಲೂ ಕೂಡ ಅದೇ ಸಮಸ್ಯೆ. ಪ್ರಾಣಾಯಾಮೇನ ಯುಕ್ತೇನ ಸರ್ವರೋಗ ಕ್ಷಯೋ ಭವೇತ್. ಅಂದ್ರೆ ಪ್ರಾಣಾಯಾಮ ಸರಿಯಾದ ರೀತಿಯಲ್ಲಿ ಅಭ್ಯಾಸ ಮಾಡಿದ್ರೆ ಎಲ್ಲಾ ಬಗೆಯದಾದಂತಹ ಕಾಯಿಲೆಗಳು ಕಡಿಮೆ ಆಗ್ತದೆ. ಅಯುಕ್ತ, ತಪ್ಪಾಗಿ ಅಭ್ಯಾಸ ಮಾಡಿದ್ದಲ್ಲಿ ಸಮುದ್ಭವ, ಎಲ್ಲಾ ಕಾಯಿಲೆಗಳು ಉತ್ಪತ್ತಿ ಆಗುವಂತ ಸಾಧ್ಯತೆಗಳು. ಹಾಗಾಗಿ ಜನರಿಗೆ ಹೇಳುವಂತ ಒಂದು ಕಿವಿ ಮಾತು ಅಂತ ಹೇಳಿದ್ರೆ, ಈ ಯೋಗಾಭ್ಯಾಸ ನೀವು ನಾಳೆಯಿಂದಲೇ ಪ್ರತಿನಿತ್ಯ ಅಭ್ಯಾಸ ಮಾಡಿ. ಆದ್ರೆ ಟಿವಿ ನೋಡಿಕೊಂಡು, ಪುಸ್ತಕವನ್ನು ನೋಡಿಕೊಂಡು ನೇರವಾಗಿ ಅಭ್ಯಾಸ ಮಾಡಬೇಡಿ. ಕನಿಷ್ಠ 1 ತಿಂಗಳ ಮಟ್ಟಿಗೆ ಆದ್ರೂ, ಅಥವಾ ನಿಮಗೆ ಪರ್ಫೆಕ್ಟ್ ಅನ್ನಿಸುವಲ್ಲಿಯವರೆಗೂ ಒಂದು ಗುರುಮುಖೇನವಾಗಿ ನೀವು ಅಭ್ಯಾಸ ಮಾಡಿ. ಆ ನಂತರ ನಿಮಗೆ ಅಲ್ಲಿ ಪರ್ಫೆಕ್ಟ್ ಆಯ್ತು, ನಾನು ಇನ್ನಿಷ್ಟು ಕಲ್ತ್ಕೊಂಡದ್ದು ಸಾಕು, ಇನ್ನು ತೊಂದರೆ ಇಲ್ಲ, ನಾನಷ್ಟಕ್ಕೆ ಅಭ್ಯಾಸ ಮಾಡಿಕೊಳ್ಬಹುದು ಅಂತ ಹೇಳುವಾಗ, ಆವಾಗ ನಾವು ವಿಡಿಯೋದ ಮೂಲಕ ಕಲೆಕ್ಟ್ ಮಾಡಿಕೊಂಡು ಯೂಟ್ಯೂಬ್ ಅನ್ನು ನೋಡಿಕೊಂಡು ಒಂದೊಂದು ಬಗೆಯದಾದಂತಹ ಅಭ್ಯಾಸವನ್ನು ಮಾಡಿಕೊಳ್ಬಹುದು. ಹೊರತು ಸ್ವತಃ ನಾನೇ ಇಷ್ಟು ಮಾಡಿಕೊಳ್ತೇನೆ, ಅಥವಾ ಕೆಲವರಿಗೆ ಇನ್ನೊಂದು ಅಭ್ಯಾಸ ಇರ್ತದೆ, ನಾನು ಹೇಗೆ ಜಾಸ್ತಿ ಅಭ್ಯಾಸ ಮಾಡಿ ನಾನು ಜಾಸ್ತಿ ಸಪುರ ಆಗ್ತೇನೆ ಅಂತ ಹೇಳುವಂಥದ್ದು. ಏಕೆ ಒಬ್ಬ ಇದು ಮೂಗಿಗಿಂತ ಮೂಗುತಿ ಬಾರಾದ್ರೆ ಕುತ್ತಿಗೆ ನೋವಾಗೆ ಇದು ಮೂಗಿನ ನೋವು ಬಂದೇ ಬರ್ತದೆ ಅಲ್ವಾ? ಹಾಗೆ ಅಂತ ಹೇಳಿ ನಾವು ಈ ದಿವಸ ಜಾಸ್ತಿ ಮಾಡ್ತೇನೆ, ನಾಳೆ ಕಡಿಮೆ ಮಾಡ್ತೇನೆ, ಆ ರೀತಿಯಾದಂಥ ಎಲ್ಲ ಬದಲಾವಣೆಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮಿಂದ ಎಷ್ಟು ಸಾಧ್ಯವೋ, ನಿಮ್ಮ ಶರೀರಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ನೀವು ಮಾಡಿಕೊಂಡು ಹೋಗಿ. ಹಾಗಾಗಿ ಇವತ್ತಿನ ಮೇನ್ ನಮ್ಮ ಮನೆಯಿಂದ ಕೊಡುವಂಥ ಸಂದೇಶ ಏನಂತ ಹೇಳಿದ್ರೆ, ಸ್ವತಃ ನೀವೇ ಅಭ್ಯಾಸ ಮಾಡಿಕೊಳ್ಳಲಿಕ್ಕೆ ಹೋಗುವುದೇ ಬೇಡ, ಸ್ವಲ್ಪ ಗುರುವಿನ ಮುಖೇನ ಕಲ್ತ್ಕೊಳ್ಳಿ. ಆ ನಂತರ ಪ್ರತಿನಿತ್ಯ ಅಭ್ಯಾಸದಲ್ಲಿ ನೀವು ತೊಡಗಿಸ್ಕೊಳ್ಬೋದು ಅಂತ. ಥ್ಯಾಂಕ್ ಯು ಡಾಕ್ಟರ್. ಇದುವರೆಗೂ ಕತೆ ಮೂಲಕ ಆಗಿರ್ಬೋದು, ಉದಾಹರಣೆ ಮೂಲಕ ಆಗಿರ್ಬೋದು, ತುಂಬಾ ಅಚ್ಚುಕಟ್ಟಾಗಿ ಯೋಗದ ಕುರಿತು ಮಾಹಿತಿ ನೀಡಿದಿ. ತುಂಬ ಹೃದಯದ ಧನ್ಯವಾದ. ನಮಸ್ತೆ. ಎಸ್ ವೀಕ್ಷಕರೇ, ನೋಡಿದೆಲ್ಲ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಕುರಿತು ಯೋಗದ ಕುರಿತು ಮಾಹಿತಿ. ಪ್ರತಿನಿತ್ಯ ಯೋಗಾಭ್ಯಾಸ ಮಾಡಿ ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಂತರಾಗಿದೆ ಅಂತ ಹೇಳ್ತಾ, ಮಗದೊಮ್ಮೆ ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ನಮಸ್ಕಾರ.